ನಾನಿನ್ನು 5ನೇ ತರಗತಿ ಪುಸ್ತಕ ತಂದಿಟ್ಟಿದ್ರು ಮನೆಯಲ್ಲಿ. ನಾನು ಶಾಲೆಗೆ ಹೋಗೋದು ಬಿಟ್ಟು ಮೇಳದಲ್ಲಿ ಕೋಡಂಗಿ ಕುಣಿಲಿಕ್ಕೆ ಹೋದೆ. ರಂಗಸ್ಥಳದಲ್ಲಿ ಅರ್ಥ ಹೇಳಲಿಕ್ಕೆ ನಾಲ್ಗೆ ಮಗಿಲಿಲ್ಲ, ಕುಣಿಲಿಕ್ಕೆ ಕಾಲು ಬರಲಿಲ್ಲ. ಮತ್ತೆ ತೆಂಕಿನ ನಾಟ್ಯದ ನಡೆಯೂ ನನಗೆ ಎಳ್ಳಿನಿತೂ ಗೊತ್ತಿರಲಿಲ್ಲ. ನನ್ನನ್ನು ನಿರಾಕರಿಸಿದ್ರು. ತುಳು ಕಲೀಲೇಬೇಕಾದ ಅನಿವಾರ್ಯತೆ ಬಂತು. ಇಲ್ಲದೇ ಇದ್ರೆ ಮೇಳ ಬಿಡ್ಬೇಕಷ್ಟೇ. ನಾನು ಬರೆದ ಪ್ರಸಂಗ ನನ್ನ ಹೆಸರಿನಲ್ಲಿ ಪ್ರಚಾರ ಆದದ್ದೇ ಕಡಿಮೆ, ಯಾರ್ಯಾರ ಹೆಸರಿನಲ್ಲಿಯೋ ಪ್ರಚಾರ ಆದದ್ದು. ಡಿ ಮನೋಹರ್ ಕುಮಾರ್ ವಿರಚಿತ ಅಂತಲೇ ಅದು ಪ್ರಚಾರ ಆದದ್ದು. ಹಣವೂ ಇಲ್ಲ, ಹೆಸರೂ ಇಲ್ಲ, ಪ್ರಸಂಗ ಬರೆಯುವ ಚಟ ಎಂತ ಕರ್ಮಕ್ಕೆ, ಇನ್ನು ಪದವೇ ಬರೆಯುವುದಿಲ್ಲ ಅಂತ ಹೇಳಿದೆ. ಈ ವಯಸ್ಸಿನಲ್ಲಿ ಅದನ್ನು ತಡ್ಕೊಳ್ಳಿಕ್ಕೆ ನಂಗೆ ಕಷ್ಟ ಆಗ್ತದೆ. ಹಾಗಾಗಿ ಯಕ್ಷಗಾನ ಬೇಡ ಅಂತ ಕಾಣ್ತದೆ. ನಮಸ್ತೆ, ನಾನು ಎಂ ಕೆ ರಮೇಶಾಚಾರ್ಯ, ತೀರ್ಥಹಳ್ಳಿ ತಾಲ್ಲೂಕು ಆಲ್ಮನೆ ಗ್ರಾಮದ ಮಂಗಳಗಾರಿ ಎಂಬಲ್ಲಿ ನನ್ನ ಮನೆ. ಯಕ್ಷಗಾನಕ್ಕೆ ಬೇಕಾಗಿ ನಾನು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಂಡೆ. ಸುರುವಿಗೆ ಬಡಗುತಿಟ್ಟು ಮಂದರ್ತಿ ಮೇಳದಲ್ಲಿ ಕೆಲವು ವರ್ಷ ತಿರುಗಾಟ ಮಾಡಿ, ಆಮೇಲೆ ತೆಂಕುತಿಟ್ಟನ್ನು ಆಶ್ರಯಿಸಿ ಧರ್ಮಸ್ಥಳ ಸುಮಾರು 24 ವರ್ಷಗಳ ಕಾಲ ಸುರತ್ಕಲ್ ಒಂದೇ ಮೇಳದಲ್ಲಿ ತಿರುಗಾಟ ಮಾಡಿದ್ದೇನೆ. ನನ್ನ ತಂದೆ ಕೃಷ್ಣಯ್ಯಾಚಾರ್ಯ, ನನ್ನಮ್ಮ ರುಕ್ಮಿಣಮ್ಮ. ನಮ್ಮ ಅಪ್ಪನಿಗೆ ಯಕ್ಷಗಾನದ ಬಗ್ಗೆ ಅಪಾರವಾದಂತಹ ಒಂದು ಪ್ರೀತಿ ಮಾತ್ರ ಅಲ್ಲ, ಅವರು ಸ್ವತಃ ಯಕ್ಷಗಾನದ ಆಳಮದ್ಲೆಗಳಲ್ಲಿ ಅರ್ಥ ಕೂಡ ಹೇಳ್ತಾ ಇದ್ದರು. ನಮ್ಮ ದೊಡ್ಡಪ್ಪ ನಾಗಪ್ಪಾಚಾರ್ಯರು ಬಚ್ಚನಕೊಡಿಗೆ ಮತ್ತು ನಮ್ಮ ತಂದೆಯವರು ಮಂಗಳಗಾರ ಕೃಷ್ಣಾಚಾರ್ಯರು, ಇವರಿಬ್ಬರು ಸೇರಿ ಒಂದು ಯಕ್ಷಗಾನ ಮೇಳ ಕಟ್ಟಬೇಕು ಅಂತ ಆಸೆಪಟ್ಟರು. ಅದೇ ಕಾಲಕ್ಕೆ ಒದಗಿ ಬಂದವರು ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲವರು ಕಲಾವಿದರು. ಆರ್ಥಿಕವಾಗಿ ನಮಗಿಂತ ನಮ್ಮ ದೊಡ್ಡಪ್ಪ ಸ್ವಲ್ಪ ಗಟ್ಟಿ ಇದ್ದರು. ಹೆಚ್ಚು ಬಂಡವಾಳ ಅವರೇ ಹಾಕಿ ಒಂದು ಮೇಳ ಸ್ಥಾಪನೆ ಮಾಡಿದರು. ಜಗದಾಂಬ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಮಹಿಷಿ ಅಂತ. ಆ ಕಾಲದಲ್ಲಿ ನಾನು ವಿದ್ಯಾರ್ಥಿ. ನಮ್ಮ ಮನೆಯಿಂದ ಶಾಲೆಗೆ ಸಾಧಾರಣ 1 ಕಿಲೋಮೀಟರ್ ಅಷ್ಟು ದೂರ. ಈಗ ಎಲ್ಲ ಬಯಲಾಗಿದೆ, ಅಲ್ಲಿವರೆಗೂ ದಾರಿ ಕಾಣಿಸ್ತದೆ. ಆವಾಗ ಮಾತ್ರ ಮಧ್ಯಾಹ್ನದ ಉರಿ ಬಿಸಿಲಿನಲ್ಲಿಯೂ ಸೂರ್ಯನ ಬಿಸಿಲು ಭೂಮಿಗೆ ಬೀಳ್ತಿರಲಿಲ್ಲ. ಅಂತಹ ಕಾಡಿನ ಮಧ್ಯೆ 1 ಕಿಲೋಮೀಟ್ರು ನಾನು ನಡ್ಕೊಂಡು ಹೋಗಬೇಕಾಗಿತ್ತು. ಶಾಲೆಗೆ ಕಟ್ಟಡ ಇರಲಿಲ್ಲ. ವಾಸಪ್ಪಗೌಡರು ಅಂತ ಅವರ ಮನೆ ಉಪ್ಪರಿಗೆಯ ಒಂದು ವಿಸ್ತಾರವಾದ ಜಾಗದಲ್ಲಿ ಶಾಲೆ ನಡೀತಾ ಇತ್ತು. ಪರಮೇಶ್ವರ ಮಾಸ್ಟರು ಅಂತೇಳಿ ಅವರೇ ನಮಗೆಲ್ಲ ಹೇಳ್ಕೊಡ್ತಾಯಿದ್ರು. ಹಾಗೆ 4ನೇ ತರಗತಿವರೆಗೆ ಅಲ್ಲಿಯೇ ನಾನು ಅಭ್ಯಾಸ ಮಾಡಿದೆ. ಆದರೆ ಇವರು ಮೇಳ ಮಾಡಿದಾಗ ಈ ಬಣ್ಣ ಬಣ್ಣದ ವೇಷ ನೋಡಿ ನನಗೂ ವೇಷಧಾರಿ ಆಗಬಾರ್ದು ಯಾಕೆ ಅಂತ ಅನ್ನಿಸ್ತು. ನಾನಿನ್ನು 5ನೇ ತರಗತಿ ಪುಸ್ತಕ ತಂದಿಟ್ಟಿದ್ರು ಮನೆಯಲ್ಲಿ. ನಾನು ಶಾಲೆಗೆ ಹೋಗೋದು ಬಿಟ್ಟು ಮೇಳದಲ್ಲಿ ಕೋಡಂಗಿ ಕುಣಿಲಿಕ್ಕೆ ಹೋದೆ. ನಮ್ಮ ಅಮ್ಮ ರುಕ್ಮಿಣಮ್ಮ ತೀವ್ರವಾಗಿ ಆಕ್ಷೇಪಿಸಿದರು. ಯಕ್ಷಗಾನಕ್ಕೆ ಕಳಿಸಿ ಇವನು ಬದುಕು ಹಾಳು ಮಾಡ್ತೀರಿ, ಅವನನ್ನು ಓದಿಸೋಣ, ವಿದ್ಯಾವಂತನಾಗಲಿ, ಏನಾದರೂ ಉದ್ಯೋಗ ತಗೊಳ್ಳಿ, ನಮಗೊಂದು ಆಧಾರ ಆಗುತ್ತೆ. ನಮ್ಮ ಅಣ್ಣ ತಮ್ಮಂದಿರು ನಾವು 6 ಜನ, ನಮಗೆ 2 ತಂಗಿಯರು, ಒಟ್ಟು 8 ಜನ ಮಕ್ಕಳು ನಾವು. ದೊಡ್ಡಪ್ಪನ ಮಗ ನರಸಿಂಹಾಚಾರ್ಯರನ್ನುವರೇ ನನಗೆ ಗುರುಗಳಾದರು. ಅವರಿಗೆ ಯಕ್ಷಗಾನದ ಬಗ್ಗೆ ಅಧಿಕೃತವಾಗಿ ಹೇಳುವಷ್ಟು ಶಾಸ್ತ್ರೀಯವಾಗಿ ಕಲಿತವರಿಲ್ಲ ಅಲ್ಲ, ಏನೇನೋ ಅಷ್ಟಷ್ಟು ಗೊತ್ತಿತ್ತು. ಅವರಿಂದಲೇ ನಾನು ಕಲಿತು ವೇಷ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. 2-3 ವರ್ಷ ಮೇಳದಲ್ಲಿ ಹೀಗೆ ತಿರುಗಾಟ. ಅದು ಆಯುಷ್ಯ ಕಳೆದದ್ದೇ ಆಯ್ತೇ ವಿನ ವೇಷ ಮಾಡಿ ಉದ್ಧಾರ ಆಗಲಿಲ್ಲ. ಆಮೇಲೆ ಮಂದಾರ್ತಿ ಮೇಳಕ್ಕೆ ನಾನು ಸೇರ್ಪಡೆಗೊಂಡೆ. ಅದಕ್ಕೆ ವೆಂಕಟರಾಯರು ಅನ್ನೋ ಒಬ್ಬ ಯಕ್ಷಗಾನ ಕಲಾಭಿಮಾನಿ ತೀರ್ಥಹಳ್ಳಿಯವರು ಕಾರಣ. ಹೀಗಿದ್ದ ಸಣ್ಣ ಪುಟ್ಟ ಮೇಳದಲ್ಲಿದ್ದು ಸಾಮಾನ್ಯ ಕಲಿತವ್ರ ಹತ್ರ ಕಲಿತ್ರೆ ಇವ ಉದ್ಧಾರ ಆಗಲಿಕ್ಕಿಲ್ಲ, ಒಳ್ಳೆ ಕಲಾವಿದರ ಜೊತೆಯಲ್ಲಿದ್ದರೆ ಒಳ್ಳೆ ಭವಿಷ್ಯ ಇದೆ ಈ ಹುಡುಗನಿಗೆ ಅಂತ ನಮ್ಮ ಅಪ್ಪನಿಗೆ ಹೇಳಿದರು. ಹಾಗೆ ನಮ್ಮ ತಂದೆ ಹೋಗಿ ಮಂದಾರ್ತಿ ಮೇಳಗೆ ನನ್ನನ್ನು ಸೇರಿಸಿದರು. ಅದು 1900
65ನೇ ಇಸ್ವಿ ಅಂತ ನನ್ನ ನೆನಪು. ಮಂದಾರ್ತಿ ಮೇಳದಲ್ಲಿ ಆ ಕಾಲದಲ್ಲಿ ಘಟಾನುಘಟಿ ಕಲಾವಿದರಿದ್ದರು. ಆ ಕಾಲದಲ್ಲಿ ರಾಷ್ಟ್ರ ಪ್ರಶಸ್ತಿ ತಗೊಂಡ ಹಾರಾಡಿ ರಾಮಗಾಣಿಗರು, ಸಿರಿಯಾರ ಮಂಜುನಾಯಕರು, ಆಮೇಲೆ ಸಕ್ಕೋಟು ಲಕ್ಷ್ಮೀನಾರಾಯಣಯ್ಯ, ಮಾರ್ಗೋಳಿ ಗೋವಿಂದ ಸೇರೆಗಾರ, ಹಾಲಾಡಿ ಕೊರಗು, ಹೀಗೆ ದೊಡ್ಡ ದೊಡ್ಡ ಕಲಾವಿದರೆಲ್ಲ ಇದ್ದರು. ನನಗೆ ನಿತ್ಯ ವೇಷ ಕೊಡ್ತಿದ್ರು, ಕೆಲವು ಸಲ ಪೀಠಿಕೇಸರಿ ವೇಷ ಕೊಡ್ತಿದ್ರು, ಕೆಲವು ಸಲ ಒಡ್ಡೋಲಗದ ವೇಷ ಕೊಡ್ತಿದ್ರು, ಕೆಲವು ಸಲ ಮೃಗಬೇಟೆಗೆ ವನಪಾಲಕರನ್ನು ಕಳಿಸ್ತಿದ್ರು. ಹೀಗೆ 1 ವರ್ಷ ಕಳೆಯಿತು. 2ನೇ ವರ್ಷ ಮಂದಾರ್ತಿ ಮೇಳದಲ್ಲಿ ನಾನಿರುವಾಗ ವೀರಭದ್ರ ನಾಯಕರು ಹಾರಾಡಿ ರಾಮಗಾಣಿಗರು ನಿರ್ಗಮಿಸಿದರು. ವೀರಭದ್ರ ನಾಯಕರು ಆ ಮೇಳಕ್ಕೆ ಸೇರ್ಪಡೆಗೊಂಡರು. ರಾಣಿ ತಾನುರೆದಳು ಮಾನ್ಯ ಮುನೀಂದ್ರರಿಗೆ ವೀರಭದ್ರ ನಾಯಕರು ಮೇಳಕ್ಕೆ ಬಂದ ಮೇಲೆ ನಾನು ಅವರ ಶಿಷ್ಯನಾಗಿ ಅವರ ಸೇವೆ ಮಾಡಲಿಕ್ಕೆ ತೊಡಗಿದೆ. ಆ ಕಾಲದಲ್ಲಿ ಯಕ್ಷಗಾನ ಕಲಿಯುವುದಕ್ಕೆ ಹೀಗೆ ಕೇಂದ್ರಗಳಿರಲಿಲ್ಲ, ಯಕ್ಷಗಾನ ಕೇಂದ್ರ ಇರಲಿಲ್ಲ. ಹಿರಿಯರ ಸೇವೆ ಮಾಡಬೇಕು, ಅವರ ಮನವೊಲಿಸಬೇಕು, ಅವರಿಗೆ ಮನಸ್ಸಾದಾಗ ನಮಗೆ ಹೇಳಿಕೊಡ್ತಿದ್ರು, ಅವರಿಂದ ನಾವು ಕಲಿಬೇಕಾಗಿತ್ತು. ಆದರೆ ವೀರಭದ್ರ ನಾಯಕರು ಔದಾರ್ಯ ತೋರಿ 2 ವರ್ಷಗಳ ಕಾಲ ಬಡಗುತಿಟ್ಟಿನ ಶಾಸ್ತ್ರೀಯ ನಾಟ್ಯ, ಆಮೇಲೆ ಪದ್ಯಕ್ಕೆ ಅರ್ಥ ಹೇಗೆ ಹೇಳಬೇಕು ಅನ್ನುವುದರ ಬಗ್ಗೆ ವಿವರಣೆ, ಪದ್ಯಾಭಿನಯ ಇತ್ಯಾದಿಗಳನ್ನೆಲ್ಲ ಹೇಳಿಕೊಡ್ತಿದ್ರು. ಆದರೆ ಭಾಳ ಒರಟು ಮನುಷ್ಯ ಅವರು. ಬೇರೆಯವರಲ್ಲಿ ನಗಾಡಿ ಮಾತಾಡ್ಲಿಕ್ಕೆ ಬಿಡ್ತಿರಲಿಲ್ಲ. ಶಿಸ್ತು ಬೇಕು, ಯಾರ ಹತ್ರವೂ ಸ್ನೇಹ ಸಂಬಂಧಗಳು ಅಗತ್ಯ ಇಲ್ಲ ಅಂಥೇಳಿ ಅವರ ಚಾಕರಿಯಲ್ಲೇ 2 ವರ್ಷ ಆಯುಷ್ಯ ಕಳೆದೆ. ಆಮೇಲೆ ತೆಂಕಿನ ಮೇಳಕ್ಕೆ ಹೋಗಬೇಕು ಅಂತ ಆಸೆ ಮೂಡಿತ್ತು ನನಗೆ. ಅದಕ್ಕೆ ಅನುಕೂಲವಾಗಿ ಪುತ್ತೂರು ನಾರಾಯಣ ಹೆಗಡೆಯವರು, ಪಾತಾಳ ವೆಂಕಟರಮಣ ಭಟ್ರು ಕುಂದಾಪುರದಲ್ಲಿ ನನ್ನ ರತಿಯ ಪಾತ್ರವನ್ನು ನೋಡಿ ಧರ್ಮಸ್ಥಳ ಮೇಳಕ್ಕೆ ಬಾ, ನಿನಗೆ ಅವಕಾಶ ಕಲ್ಪಿಸಿ ಕೊಡ್ತೇವೆ ಅಂತ ಹೇಳಿದರು. ಹಾಗೆ ಅವರ ಮಾತನ್ನು ಕೇಳಿ ಮೇಳದ ತಿರುಗಾಟದ ಕೊನೆ ಪತ್ತನಾಜಿ ಸೇವೆಗೆ ನಾನು ಹೋದೆ. ಅದುವರೆಗೆ ತೆಂಕುತಿಟ್ಟಿನ ವೇಷಗಳನ್ನಾಗಲಿ ತೆಂಕುತಿಟ್ಟಿನ ಆಟವನ್ನಾಗಲಿ ನಾನು ನೋಡಿದವನಲ್ಲ. ರಾವಣೋದ್ಭವ ಪ್ರಸಂಗ, ಅದರಲ್ಲಿ ಪುತ್ತೂರು ನಾರಾಯಣ ಹೆಗಡೆಯವರ ದಶಕಂಠ, ಕುಂಭಕರ್ಣ ಎಂಪೆಕಟ್ಟೆ ರಾಮೈರೇಯಿಗಳದ್ದು. ನನ್ನದು ಕೇವಲ ಅವರಿಂದ ಪೀಡಿಸಲ್ಪಡುವ ಋಷಿ ವಧುವಿನ ಪಾತ್ರ ಆಗಿತ್ತು. ಈ 2 ವೇಷಗಳನ್ನು ನೋಡಿ ನಿಬ್ಬೆರಗಾದ ನನಗೆ ರಂಗಸ್ಥಳದಲ್ಲಿ ಅರ್ಥ ಹೇಳಲಿಕ್ಕೆ ನಾಲಿಗೆ ಮಗಿಲಿಲ್ಲ, ಕುಣಿಲಿಕ್ಕೆ ಕಾಲು ಬರಲಿಲ್ಲ. ಮತ್ತು ತೆಂಕಿನ ನಾಟ್ಯದ ನಡೆಯೂ ನನಗೆ ಎಳ್ಳಿನಿತೂ ಗೊತ್ತಿರಲಿಲ್ಲ. ಇದನ್ನು ನೋಡಿ ರತ್ನವರ ಹೆಗಡೆಯವರು ನನ್ನನ್ನು ನಿರಾಕರಿಸಿದರು, ಮೇಳಕ್ಕೆ ಬೇಡ ಅಂತ. ಹತಾಶನಾಗಿ ಮನೆಗೆ ಹೊರಡುವ ಸಮಯ. ಅಂದಾಜು ಎಷ್ಟನೇ ವರ್ಷ ಇದು? ಇದು 1969ನೇ ಇಸ್ವಿ. ಪ್ರಾಯ ಎಷ್ಟಾಗಿದೆ? ಆವಾಗ ನನಗೆ 69 ಅಂತ ಹೇಳಿದರೆ 49ರಲ್ಲಿ ನಾನು ಹುಟ್ಟಿದ್ದು. 59, 69, 20 ವರ್ಷ ಪ್ರಾಯ. ಎಷ್ಟನೇ ವರ್ಷದಲ್ಲಿ ಯಕ್ಷಗಾನಕ್ಕೆ ಸೇರಿದ್ದೆ? ನಾನು 13ನೇ ವರ್ಷಕ್ಕೆ ಸೇರಿದ್ದೇನೆ. 4ನೇ ಕ್ಲಾಸ್ ಮುಗಿದ ಮೇಲೆ ಹೀಗೆ 3 ವರ್ಷ ಅಡ್ಡಾದಿಡ್ಡಿ ಓಡಾಡಿದೆ. ಆಮೇಲೆ 16 ವರ್ಷದ ನಂತರ ಮಂದಾರ್ತಿ 3 ವರ್ಷ, 19, ಅದೇ 20ನೇ ವರ್ಷ ಧರ್ಮಸ್ಥಳ ಮೇಳಕ್ಕೆ. ಆ ಧರ್ಮಸ್ಥಳ ಮೇಳದಲ್ಲಿ ಆವಾಗ ನನ್ನ ಪೂರ್ವಜರ ಪುಣ್ಯವೋ ಎಂಬಂತೆ ಕುರಿಯ ವಿಠಲ ಶಾಸ್ತ್ರಿಗಳು ನನ್ನನ್ನು ನೋಡಿ ತುಂಬ ಕೂದಲಿತ್ತು ನನಗೆ, ಟೊಪ್ಪಿ ಆಗ್ತಾಯಿದ್ದೆ. ಆ ಕಾಲದ ವೇಷಧಾರಿಗಳೆಲ್ಲ ಹಾಗೆಯೇ ನನ್ನನ್ನು ನೋಡಿ ಯಾರಪ್ಪ ನೀನು, ಏನು ವಿಷಯ ಕೇಳಿದರು. ಪ್ರಕರಣವನ್ನೆಲ್ಲ ನಾನು ಅವರಿಗೆ ಮನವರಿಕೆ ಆಗುವ ಹಾಗೆ ಹೇಳಿದೆ. ನೇರವಾಗಿ ಕೈ ಹಿಡಿದು ನನ್ನನ್ನು ಪೂಜಾ ಕಾವಂದರಿ ಇದ್ದಲ್ಲಿಗೆ ಕರ್ಕೊಂಡು ಹೋದರು. ಇವನನ್ನು ಮೇಳಕ್ಕೆ ಮಾಡಿಕೊಳ್ಳಿ, ಅವನಿಗೆ ಎಂತ ಗೊತ್ತಿಲ್ಲ, ಎಂತಕ್ಕೆ ಸುಮ್ಮನೆ ಇಲ್ಲ. ಪುನಃ ಮೇಳ ಪ್ರಾರಂಭ ಆಗುವ ಮೊದಲು ಮಳೆಗಾಲ 6 ತಿಂಗಳು ಬಿಡುವಿರುವುದರಿಂದ ಅವನಿಗೆ ನಾಟ್ಯ ಇತ್ಯಾದಿ ಎಲ್ಲ ನಾನು ಕಲಿಸಿಕೊಡ್ತೇನೆ, ಇವನನ್ನು ಮೇಳಕ್ಕೆ ಮಾಡಿಕೊಳ್ಳಬೇಕು ಅಂತ ಹೇಳಿದರು. ಹಾಂ, ನೀವು ಹೇಳಿದರೆ ಆಯಿತು ಶಾಸ್ತ್ರಿಗಳೇ, ಸಂಬಳ ಎಷ್ಟು ಬೇಕು?
ಎಷ್ಟು ಬೇಕಪ್ಪ ನಿನಗೆ ಕೇಳಿದರು. ನನಗೆ ಸಂಬಳ ಹೇಳಲಿಕ್ಕೆ ಗೊತ್ತಿರಲಿಲ್ಲ. ಆವಾಗ ನೀವು ಹೇಳಿದ ಸಂಬಳಕ್ಕೆ ದುಡಿತೇನೆ ಅಂದೆ. ಜಾಸ್ತಿ ಕೊಡಲಿಕ್ಕಾಗೋದಿಲ್ಲ, 800 ರೂಪಾಯಿ ಕೊಡ್ತೇನೆ ಅಂದರು 6 ತಿಂಗಳಿಗೆ. ನಿಜವಾಗಿಯೂ ನನಗದು ಎಷ್ಟು ಆಶ್ಚರ್ಯ ಆಯಿತು ಅಂದರೆ, ಮೊದಲ ವರ್ಷ 6 ತಿಂಗಳಿಗೆ 300 ರೂಪಾಯಿ ಸಂಬಳದಲ್ಲಿ ಮಂದಾರ್ತಿ ಮಠದಲ್ಲಿದ್ದವ ನಾನು. ತಿಂಗಳಿಗೆ 50 ರೂಪಾಯಿ ಸಂಬಳ. ಇವರು ಒಮ್ಮೆ 800 ಕೊಡ್ತೇನೆ ಅಂತ ಹೇಳುವಾಗ ನನಗೆ ನಂಬಲಿಕ್ಕೆ ಕಷ್ಟ ಆಯಿತು. 200 ರೂಪಾಯಿ ಅಡ್ವಾನ್ಸನ್ನೂ ಕೊಟ್ಟರು. ನೀವು ಮನೆಗೆ ಹೋಗಲಿಕ್ಕಿಲ್ಲ, ಶಾಸ್ತ್ರಿಗಳ ಮನೆಗೆ ಹೋಗಬೇಕು ಅಂದರು. ಆಯಿತು ಅಂದೆ. ಮತ್ತು ಮನೆಗೆ ಕಾಗದ ಬರೆದದ್ದು ನಾನು. ಆವಾಗ ಫೋನ್ಗಿನ್ನೆಲ್ಲ ಇಲ್ಲ. ಶಾಸ್ತ್ರಿಗಳ ಮನೆಗೆ ಹೋದೆ. ಅವರು ಒಂದು ಒಳ್ಳೆಯ ದಿವಸ ನೋಡಿ ನನಗೆ ನಾಟ್ಯ ಹೇಳಿಕೊಟ್ರು. ಮತ್ತು ಕಂಟಿನ್ಯೂಸ್ ಅವರ ಮನೆಯಲ್ಲೇ ಮಗನಾಗಿ ಇದ್ದೆ. ಮಳೆಗಾಲದಲ್ಲಿ ಶಾಸ್ತ್ರಿಗಳ ಮನೆ, ಬೇಸಿಗೆಯಲ್ಲಿ ಧರ್ಮಸ್ಥಳ ಮಾಡಿದ ತಿರುಗಾಟ. ಹೀಗೆ 3 ವರ್ಷ ಧರ್ಮಸ್ಥಳದ ಮಾಡಿದ ತಿರುಗಾಟ ನನ್ನದ್ದಾಯಿತು. ಕೇಳಿ ನಾರದರು ಶ್ರೀಮತಿಯನ್ನು ಮದುವೆ ಆಗ್ತೇನೆ ಅಂತ ಹೇಳಿ ಶ್ರೀಮತಿಗೆ ಪತಿ ಆಗ್ತಾರೆ ಅಂತೆ. ಆಗಿ ಅವರು ಕೇಳಿ ನೀವೇನು ಹೇಳಿದ್ರಿ? ಅಯ್ಯೋ, ಅವರು ಕೇಳಿದ ಮೇಲೆ ಇಲ್ಲ ಅಂತ ಹೇಳಲಿಕ್ಕೆ ಒಮ್ಮೆ ಇಲ್ಲ ಅಂತ ಹೇಳಿದೆ. ಹಾ. ಮತ್ತೆ ಅವರು ಕೇಳುವುದು ಸರಸಕ್ಕಲ್ಲ, ಸರಸಕ್ಕಾದ್ರೂ ನಮ್ಮಂತವರ ಮುಂಭಾಗದಲ್ಲಿ ಸುಳ್ಳು ಹೇಳಿ ಯಾರೋ ಹೇಳಲಿಕ್ಕೆ ಇಲ್ಲ. ಅವರು ಹೇಳಿದ ಮೇಲೆ ಆ ಎತ್ತರಕ್ಕೆ ಏರಿದವರು ಅಷ್ಟು ಬಿತ್ತರಕ್ಕೆ ಬೆಳೆದವರು. ಕನ್ಯಾಕುಮಾರಿ ಕ್ಷೇತ್ರ ಮಹಾತ್ಮೆ, ಮಹಾರಥೀಕರಣ ಮೊದಲಾದ ಪ್ರಸಂಗಗಳೆಲ್ಲ ಆಗ್ತಾಯಿತ್ತು. ಕುಂಬ್ಳೆ ಸುಂದರರಾಯರಿದ್ದರು, ಪುತ್ತೂರು ನಾರಾಯಣ ಹೆಗಡೆ, ವಿಠ್ಲ ಜೋಶಿ, ಪಾತಾಳ ವೆಂಕಟರಮಣ ಭಟ್, ಕಡಬ ಶಾಂತಪ್ಪಣ್ಣ, ಹೀಗೆ ಮತ್ತು ಚಂದ್ರಗಿರಿ ಅಂಬು, ಎಂಪೆಕಟೆ ರಾಮಯ್ಯರೈ, ಘಟಾನುಘಟಿ ಕಲಾವಿದರುಗಳು ಅವರೊಟ್ಟಿಗೆ ಸಾಕಷ್ಟು ಪಳಗುವುದಕ್ಕೆ ಅವಕಾಶಗಳು ಸಿಕ್ಕಿತು. ಆಮೇಲೆ ಅಲ್ಲಿಂದ ಸುರತ್ಕಲ್ ಮೇಳಕ್ಕೆ ನನ್ನ ಸೇರ್ಪಡೆ ಆದದ್ದು. ಧರ್ಮಸ್ಥಳ ಮೇಳ ಬಿಡ್ಲಿಕ್ಕೆ ಕಾರಣ? ಧರ್ಮಸ್ಥಳ ಮೇಳ ಬಿಡುವುದಕ್ಕೆ ಕಾರಣ ಅಂದರೆ, ಇತ್ಲಗಿಂದ ನನ್ನ ಗುರುಗಳಾದ ವಿಠಲ ಶಾಸ್ತ್ರಿಗಳು ಕೂಡ ತೀರಿಕೊಂಡ್ರು. ಮತ್ತು ಅಲ್ಲಿ ಶ್ರೀಧರ ಶೆಟ್ಟಿ ಎನ್ನುವರ, ಅಂದರೆ ಜೈನ್ರಿ ಅವರು, ಅವರ ಮ್ಯಾನೇಜ್ಮೆಂಟ್ ಇತ್ತು. ಆದರೆ ಸರ್ವಸ್ವಾಮ್ಯ ನಾರಾಯಣ ಕಮ್ತಿ ಎನ್ನುವರದ್ದು. ಇಡೀ ಧರ್ಮಸ್ಥಳ ಅವರು ಹೇಳಿದಾಗಿತ್ತು ಆ ಕಾಲದಲ್ಲಿ. ಇದೇ ವೀರೇಂದ್ರ ಹೆಗಡೆಯವರು ಬರುವಾಗ ಜನಗಳೆಲ್ಲ ಕಾವಂದೀರ್ ಬತ್ತೀರಿ ಅಂತಿದ್ರು. ನಾರಾಯಣ ಕಮ್ತಿಯವರು ಬರುವಾಗ ತನಿಖಲು ಬತ್ತೀರಿ ಅಂತ ನಡುಗ್ತಿದ್ರು. ಅಷ್ಟು ಪವರ್ಫುಲ್ ವ್ಯಕ್ತಿ ಅವರು. ಮೇಳಕ್ಕೆ ಅವರು ಬರ್ತಿರಲಿಲ್ಲ, ಯಾವತ್ತೋ ಒಂದು ದಿವಸ ಬರ್ತಿದ್ರು. ಈ ಶ್ರೀಧರ ಶೆಟ್ಟರ ಮ್ಯಾನೇಜ್ಮೆಂಟು ನನಗೆ ಇಷ್ಟ ಆಗಲಿಲ್ಲ. ಮತ್ತು ನನಗೆ ಬಹಳ ಧರ್ಮಸ್ಥಳ ಕ್ಷೇತ್ರ ಮಹಾತ್ಮೆಯಲ್ಲಿ ಪಾರ್ವತಿ, ನೇತ್ರಾವತಿ ಮತ್ತು ಬ್ರಾಹ್ಮಣ ಕನ್ಯೆ ಎಂತೆಂಥದ್ದು ಒಂದು 5-6 ವೇಷ ಇತ್ತು. ಒಂದು ರಾತ್ರಿ ಬೆಳಗಾಗೋದ್ರೊಳಗೆ. ಹೌದೌದು. ಅಮ್ಮು ಬಲ್ಲಾಳ್ತಿ ಒಂದು ಪಾತ್ರ ಮಾತ್ರ ಇವರು ಪಾತಾಳ ವೆಂಕಟರಮಣ ಭಟ್ರು ಮಾಡ್ತಿದ್ರು. ಉಳಿದ ಎಲ್ಲ ಪಾತ್ರ ನಾವು ಒಬ್ಬನೇ ಮಾಡಬೇಕಾಗಿತ್ತು. ಹಾಗೆ ನನಗೆ ಕಷ್ಟ ಆಯಿತು, ಬಿಟ್ಟೆ. ಆವಾಗ ಸುರತ್ಕಲ್ ಮೇಳದಲ್ಲಿ ಅವಕಾಶ ಸಿಕ್ಕಿತ್ತು. ಅದು ತುಳು ಅಲ್ಲ, ನಾನು ಸುರತ್ಕಲ್ ಮೇಳಕ್ಕೆ ಸೇರ್ಪಡೆಗೊಳ್ಳುವ ಕಾಲಕ್ಕೆ ತುಳು ಪ್ರಸಂಗವೇ ಇರಲಿಲ್ಲ, ಪೌರಾಣಿಕ ಪ್ರಸಂಗವೇ. ಕರ್ನಾಟಕ ಮೇಳದ ತುಳು ಪ್ರಸಂಗಕ್ಕೆ ಜನ ಮುಗಿಬೀಳಲಿಕ್ಕೆ ಶುರುವಾದಾಗ ನಾವು ತುಳು ಆಡದೇ ಇದ್ದರೆ ಆರ್ಥಿಕವಾಗಿ ಸೋಲ್ತೇವೆ ಎಂಬ ಕಾರಣಕ್ಕೆ ಫಸ್ಟ್ ನಾವು ಮಾಡಿದ ಪ್ರಸಂಗ ಅನಂತರಾಮ್ ಬಂಗಾಡಿಯವರು ಬರೆದು ಕೊಟ್ಟದ್ದು, ಬಂಗವಾಡಿದ ಕೊಲ್ಲಿದುರ್ಗೆ ಅಂತ. ಅದು ಸುರತ್ಕಲ್ ಮೇಳದಲ್ಲಿ ಫಸ್ಟ್ ಆಡಿದ ಪ್ರಸಂಗ. ಆಮೇಲೆ ಕೋಟಿ ಚೆನ್ನಯ್ಯ, ಕಾಂತಬಾರೆ ಬುಧಬಾರೆ, ಆಮೇಲೆ ದೇವಪುಂಜ ಪ್ರತಾಪ ಇತ್ಯಾದಿ, ಮತ್ತು ಸೀಂತ್ರಿದ ಚೆನ್ನಕ್ಕೆ, ಮರ್ಮಲ್ ಮಂದರೆ ಇತ್ಯಾದಿ ಬೇಕಾದಷ್ಟು ತುಳು ಪ್ರಸಂಗ ಆಡಿದ್ದೇವೆ. ಫಸ್ಟ್ ಆಡಿದ್ದು ಬಂಗವಾಡಿದ ಕೊಲ್ಲಿದುರ್ಗೆ. ಅದರಲ್ಲೊಂದು ಈಶ್ವರ ಪಾರ್ವತಿ ಪಾತ್ರ ಬರ್ತಿತ್ತು. ಅದೊಂದು ತುರುಕಿಸಿದ್ದು ನನಗೂ ಮತ್ತು ಶೇಣಿಯವರಿಗೆ ಬೇಕಾಗಿ. ನಾವು ಕನ್ನಡವೇ ಮಾತಾಡ್ತಿದ್ದು, ಉಳಿದವರೆಲ್ಲ ತುಳು ಮಾತಾಡ್ತಿದ್ರು. ಹುಟ್ಟೂರಲ್ಲಿ ತುಳು ಇಲ್ಲ? ಇಲ್ಲ, ನಮ್ಮ ಮನೆಯಲ್ಲೂ ತುಳು ಇಲ್ಲ, ನಮ್ಮಲ್ಲಿ ಬರುವ ಕೆಲಸಗಾರರಲ್ಲಿಯೂ ತುಳು ಇಲ್ಲ. ಆದ್ದರಿಂದ ಸ್ವಲ್ಪ ತುಳು ಅರ್ಥ ಆಗ್ತಿತ್ತು. 3 ವರ್ಷ ಧರ್ಮಸ್ಥಳ ಮೇಳದಲ್ಲಿ ಇದ್ದದ್ರಿಂದ, ಈ ಪರಿಸರದಲ್ಲಿ ತಿರುಗ್ತಾ ಇದ್ದದ್ರಿಂದ ಮತ್ತೊಬ್ಬರು ಹೇಳಿದ್ದು ನನಗೆ ಅರ್ಥ ಆಗ್ತಿತ್ತು. ತುಳುವಿನಲ್ಲಿ ಉತ್ತರ ಕೊಡಲಿಕ್ಕೆ ನಂಗೆ ಬರ್ತಿರಲಿಲ್ಲ. ಸುರತ್ಕಲ್ ಮೇಳದಲ್ಲಿ ತುಳು ಪ್ರಸಂಗ ಪ್ರಾರಂಭ ಆದ ಮೇಲೆ ತುಳು ಕಲೀಲೇಬೇಕಾದ ಅನಿವಾರ್ಯತೆ ಬಂತು. ಇಲ್ಲದೇ ಇದ್ರೆ ಮೇಳ ಬಿಡಬೇಕಷ್ಟೆ. ಹಾಗೆ ಮತ್ತು ಲೆಕ್ಕಾಚಾರದ ಮತ್ತು ತಕ್ಕಟೆ ಆನಂದ್ ಮಾಸ್ಟ್ರಿಗೂ ತುಳು ಬರ್ತಿರಲಿಲ್ಲ. ನಾವಿಬ್ಬರು ರಂಗಸ್ಥಳಕ್ಕೆ ಬೇಕಾಗಿ ತುಳು ಕಲ್ತದ್ದು. ಉಳಿದವರಷ್ಟು ಲೀಲಾಜಾಲವಾಗಿ ನಾವು ಮಾತಾಡ್ತಿರಲಿಲ್ಲ, ಎಡವಿ ಮಾತಾಡ್ತಿದ್ದು. ಮತ್ತು ಸ್ವಲ್ಪ ಮಾತು
ಕನ್ನಡ ಪ್ರಸಂಗದಲ್ಲಿ ಆಡಿದಷ್ಟು ಆಡ್ತಿರ್ಲಿಲ್ಲ. ಆ ಟೈಮಲ್ಲಿ ಕನ್ನಡ ಈಗ ತುಳು ಬಾರದೆ ಏನಾರು ಅವಮಾನ ಅದು ಇಂಥದ್ದು ಏನಾರು ಇದೆಯಾ? ಇಲ್ಲ, ರಂಗದಲ್ಲಿ ಹಾಗೆ ಆದ್ದಿಲ್ಲ. ಯಾಕೆಂದರೆ ನಮಗೆ ತುಳು ಮಾತಾಡುವಾಗ ನಿಮಗೆ ತುಳು ಬರುವುದಿಲ್ಲ. ಹೌದೌದು, ನಮಗೆ ತುಳು ಬರುವುದಿಲ್ಲ ಅನ್ನುವ ಕಾರಣಕ್ಕೆ ಉಳಿದವರು ನಮ್ಮನ್ನು ಸುಧಾರಿಸಿಕೊಂಡು ಹೋಗ್ತಿದ್ರು. ಒಂದು ವೇಳೆ ಅವು ಎಂಚಿನ ಪಂಡ ಅರ್ಥ ಅಂಡೆ ಈ ಇಂಚ ಪಣಿಯರೆ ಬಿದಾಡ್ನತ್ತ ಅಂತ ಅವರೇ ನಾವು ಹೇಳಬೇಕಾದ್ದನ್ನು ಹೇಳ್ಕೊಳ್ತಿದ್ರು. ಹಾಗೆ ಮತ್ತೆ ಮತ್ತೆ ನಾವು ಸ್ವಲ್ಪ ಅದಕ್ಕೆ ಹೊಂದಿಕೊಂಡೆ. ಈಗ ಸರಿಯಾಗಿ ಮಾತಾಡ್ತೇನೆ. ಹೌದು, ಈಗ ನಮ್ಮೂರಿನಲ್ಲೂ ಎಲ್ಲ ಕೆಲಸಕ್ಕೆ ತುಳುವಿನವರೇ ಬರ್ತಾ ಇದ್ದಾರೆ. ಹೌದೌದು. ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ತುಳು ಕಡಿಮೆ ಅನ್ನೋದು ಬಿಟ್ಟರೆ ಘಟ್ಟದ ಮೇಲೆ ಚಿಕ್ಕಮಗಳೂರು ಜಿಲ್ಲೆ, ಹಾಸನ ಜಿಲ್ಲೆ, ಅಲ್ಲೆಲ್ಲ ಕಾಫಿ ತೋಟದ ಏರಿಯಾ ಅಲ್ವಾ, ಮಡಿಕೇರಿ ಆ ಸೈಡು ನಮ್ಮ ಮೇಳ ಎಲ್ಲ ಹೋಗ್ತಿತ್ತು. ಅಲ್ಲಿ ಕೆಲವರು ಮಹಮ್ಮಾಯಿ ಮೇಳ ಅಂತ ಹೇಳೋದು, ಸುರತ್ಕಲ್ ಮೇಳ ಅಂತ ಹೇಳ್ತಿರಲಿಲ್ಲ. ಮತ್ತು ಕಲಾವಿದರು ಯಾರಿದ್ದಾರೆ ಕೇಳ್ತಿರಲಿಲ್ಲ. ಮಾಮಾಯಿ ಮೇಳ ಬತ್ತಂಡೆ ಎಂಕ್ಲುಂಜಿ ಆಟ ತೂವಡೆ ಅಂತ ಅಲ್ಲಿ ತುಳು ಪ್ರಸಂಗಗಳೇ ಆಗ್ತಿತ್ತು. ನಾವುಡ್ರಿಗೂ ನನಗೂ ಒಂದು ಅವಿನಾಭಾವ ಸಂಬಂಧ. ಕಾಳಿಂಗನವರು, ಹೌದು. ಯಾಕೆಂದರೆ ಅವರು ಖ್ಯಾತಿಗೆ ಬರುವ ಕಾಲದಲ್ಲಿಯೇ ನಮ್ಮ ತಂದೆಯವರ ಆಸೆಯ ಮೇರೆಗೆ ಅವರನ್ನು ಮನೆಗೆ ಕರೆಸಿ, ಆವಾಗ ಹುಂಚದಕಟ್ಟೆ ಶ್ರೀನಿವಾಸಾಚಾರ್ಯರು ಅಂತ ಫೇಮಸ್ ಮದ್ಲೆಗಾರರಿದ್ದರು. ಅವರ ಮದ್ಲೆ ನಾವುಡ್ರ ಪದ್ಯ, ಕುಂಬಳೆ ಸುಂದರರಾಯರ ಹನುಮಂತ, ಆಮೇಲೆ ಗೋವಿಂದ ಭಟ್ರ ಅರ್ಜುನ, ಹೀಗೆ ಒಂದು ಶರಸೇತು ಬಂಧನ ತಾಳಮದ್ಲೆ ನಮ್ಮ ಮನೆಯಲ್ಲೇ ಮಾಡಿದ್ದು. ಆನಂತರ ನನಗೂ ಅವರಿಗೂ ಮೇಳದ ತಿರುಗಾಟ ಇರಲಿಲ್ಲ. ಆಡಿಯೋ ಕ್ಯಾಸೆಟ್ಟಿನ ಪ್ರಭಾವದ ಕಾಲ. ತುಂಬ ಕ್ಯಾಸೆಟುಗಳಲ್ಲಿ ನಾವುಡ್ರು ನನಗೆ ಸಿಗ್ತಿದ್ರು. ಹಾಗೆ ನಮ್ಮ ಬಾಂಧವ್ಯ ಇತ್ತು. ಅವರ ಒತ್ತಾಯಕ್ಕೆ ಬೇಕಾಗಿ 19 ವರ್ಷ ತಿರುಗಾಟ ಮಾಡಿದ ಸುರತ್ಕಲ್ ಮೇಳಕ್ಕೆ ವಿದಾಯ ಹೇಳಿ ಸಾಲಿಗ್ರಾಮ ಮೇಳಕ್ಕೆ ಬರಲಿಕ್ಕೆ ನಾನು ಒಪ್ಕೊಂಡೆ. ಬಡಗಿಗೆ ನಮ್ಮ ದನಿಗಳಿಗೂ ನೋವಾಗಿತ್ತು. ಕಿಶನ್ ಹೆಗಡೆಯವರ ಯಜಮಾನಿಕೆ ಸಾಲಿಗ್ರಾಮ. ನಾವುಡ್ರೆ ಪ್ರಥಮ ಭಾಗವತರು, ಪ್ರಧಾನ ಭಾಗವತರು. ಒಪ್ಕೊಂಡ್ರೆ ನನ್ನ ದುರಾದೃಷ್ಟ. ಮತ್ತಿನ ತಿರುಗಾಟಕ್ಕೆ ನಾನು ಒಪ್ಕೊಂಡದ್ದು ಮೇ 25ಕ್ಕೆ ಮೇಳ ಕೈದಾಗುತ್ತಾರೆ. 24-25ಕ್ಕೆ ಪತ್ತನಾಚೆಗೆ. 27ನೇ ತಾರೀಕಿನ ದಿವಸ ಆಕ್ಸಿಡೆಂಟಲ್ಲಿ ನಾವುಡ್ರು ತೀರ್ಕೊಂಡ್ರು. ನಾವುಡ್ರ ಜೊತೆ ತಿರುಗಾಟ ಮಾಡುವ ಯೋಗ ಬರಲಿಲ್ಲ. ಹೋದೆ. ಮತ್ತಿನ ವರ್ಷಕ್ಕೆ ನಾವುಡ್ರ ಬದಲಿಗೆ ನಾರಾಯಣ ಶಬರಾಯರು ಭಾಗವತರು ಬಂದರು ಸಾಲಿಗ್ರಾಮಕ್ಕೆ. ವಿದ್ವಾನ್ ಗಣಪತಿ ಭಟ್ರು ಭಾಗವತರು ಇದ್ದರು. ಹಾಗೆ ಕೋಟದಕುಳಿ ರಾಮಚಂದ್ರ ಹೆಗಡೆ ಮತ್ತು ಬಳಕೂರು ಕೃಷ್ಣಯ್ಯಾಜಿ ಇತ್ಯಾದಿ ಕಲಾವಿದರೆಲ್ಲ ಇದ್ದರು. ಪ್ರಧಾನ ಸ್ತ್ರೀ ಪಾತ್ರಕ್ಕೆ ನಾನೇ ಇದ್ದೆ. ಈ 2 ವರ್ಷ ತಿರುಗಾಟ ಆಗುವಾಗ ಸುರತ್ಕಲ್ ಮೇಳದ ಯಜಮಾನರು ಕಸ್ತೂರಿ ವರದರಾಯ ಪೈಗಳು ಪುನಃ ನನ್ನನ್ನು ಕರೆದರು. ರಮೇಶ, ಮನೆ ಮಗನಾಗಿ ನೀನಿದ್ದವ, ನೀನಿಲ್ಲದೆ ಏನೋ ಕಳ್ಕೊಂಡು ಅನುಭವ, ನೀನು ಪುನಃ ಬರಲೇಬೇಕು ಅಂತ. ಆವಾಗ ಕಿಶನ್ ಹೆಗಡೆಯವ್ರ ಹತ್ರ ಒಪ್ಪಿಗೆ ತಗೊಂಡು ಪುನಃ ಸುರತ್ಕಲ್ ಮೇಳಕ್ಕೆ ಬಂದೆ. ಮತ್ತು 5 ವರ್ಷ ತಿರುಗಾಟ ಮಾಡಿದೆ. ಆವಾಗ ಪ್ರಧಾನ ಸ್ತ್ರೀ ಪಾತ್ರಧಾರಿಯಾಗಿ. ಆಮೇಲೆ ಆ ಮೇಳವೇ ನಿಂತಿತ್ತಲ್ಲ, ಆವಾಗ ಆ ಮೇಳ ಬಿಡಬೇಕಾಯಿತು. ಈ ಮಧ್ಯೆ ಮೇಳಕ್ಕೆ ನಾನು ಸೇರುವಾಗ, ಸುರತ್ಕಲ್ ಮೇಳಕ್ಕೆ ಸೇರುವಾಗ ಕೊಕ್ಕಡ ಈಶ್ವರ ಭಟ್ರು ಪ್ರಧಾನ ಸ್ತ್ರೀ ವೇಷಧಾರಿ, ನಾನು 2ನೇ ಸ್ತ್ರೀ ವೇಷಧಾರಿ. ಈಶ್ವರ ಭಟ್ರು ಗುಣವಂತರು ಮತ್ತು ಒಳ್ಳೆ ಸ್ತ್ರೀ ವೇಷಧಾರಿ ಅವರು. ನಾನು ಅವರು ಅಂತ ಹೇಳಿದರೆ ಅದು ಎಷ್ಟು ಆತ್ಮೀಯತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮೇಳದಲ್ಲಿ ತಿರುಗಾಟದಲ್ಲಿ ನಾವು ಮಲಗೋದೊಟ್ಟಿಗೆ, ಸ್ನಾನಕ್ಕೆ ಹೋಗೋದೊಟ್ಟಿಗೆ, ಊಟಕ್ಕೆ ಒಟ್ಟಿಗೆ, ಚೌಕಿಗೆ ಹೋಗೋದೊಟ್ಟಿಗೆ, ವೇಷ ಕೂತ್ಕೊಳ್ಳೋದೊಟ್ಟಿಗೆ, ಚಹಾ ತರಿಸೋದೊಟ್ಟಿಗೆ ರಾತ್ರಿ. ಹಾಗೆ ಈಗಲೂ ನಮ್ಮ ಬಾಂಧವ್ಯ ಹಾಗೇ ಇದೆ. ಮೊನ್ನೆ ಕೂಡ ಫೋನ್ ಮಾಡಿದ್ದೆ ನಾನೇ. ಆ ರಂಗಸ್ಥಳದಲ್ಲಿ ನಾವು ಜಗಳ ಮಾಡ್ಕೊಳ್ತಿದ್ದು, ಚೌಕಿ ಬಂದಮೇಲೆ ರಾಜಿ ಆಗ್ತಿದ್ದೆ. ಹಾಗೆ ಅವರು ಬಿಟ್ಟು ಸಿರ್ಸಿ ಮೇಳಕ್ಕೆ ಹೋದರು. ಆವಾಗ ನನಗೆ ಪ್ರಮೋಷನ್ ಆಯಿತು.
ನನ್ನ ಜಾಗಕ್ಕೆ ಉಜಿರೆ ರಾಜ ಅನ್ನುವನನ್ನು ತಗೊಂಡು ಆಜ್ಯವನ್ನು ಆಹುತಿಯಾಗಿ ಕೊಡ್ತಾರೆ ಅಗ್ನಿಗೆ. ಆಗ ಒಂದು ರೀತಿಯ ಕಮರ ವಾಸನೆ, ಆ ಸುಗಂಧ, ಅದು ನಾಸಿಕಕ್ಕೆ ತೃಪ್ತಿಯನ್ನು ನೀಡ್ತದೆ. ಸರಿ, ಹೀಗೆಯೇ ಆ ಋಷ್ಯಾಶ್ರಮಗಳನ್ನೆಲ್ಲ ಸಂಧಿಸಿ ನಾವು ಮರಳಿ ಅಯೋಧ್ಯೆಯನ್ನು ಸೇರಿ ಬಹಳ ಕಾಲ ಕಳೆದು ಹೋಯಿತು. ಹೌದು, ಅರಮನೆಯ ಈ ವಾತಾವರಣದಲ್ಲಿ ನಾವು ದಿನ ಕಳೆಯುತ್ತಾ ಇದ್ದೇವೆ. ನಮ್ಮ ಊರಿನಲ್ಲೇ ಅಣ್ಣಾಜಿ ಅಂತ ಸೀತೂರು ಅನಂತ ಪದ್ಮನಾಭರಾಯರು ಅಂತ ಆಗ ಊರಿನಲ್ಲಿ ಗುತ್ಯಮ ಯಕ್ಷಗಾನ ಮಂಡಳಿ ಅಂತ ಇತ್ತು. ಆ ಮೇಳಕ್ಕೆ ನಾನು ಸೇರಿದೆ. ಆ ಮೇಳವನ್ನು ನಾ ಬೇರೆ ಕಡೆ ಇರುವಾಗಲೇ ನಾನೇ ಹುಟ್ಟು ಹಾಕಿದ್ದು. ಬಿ ಗಣಪತಿ ಅನ್ನುವವರಿಗೆ ಮೇಳ ಮಾಡುವ ಹುಚ್ಚಿತ್ತು. ನಾನು ನನ್ನ ಸ್ವಂತ ಖರ್ಚಿನಲ್ಲಿ ಅದಕ್ಕೆ ಸಿಂಹಾಸನ ಇತ್ಯಾದಿಗಳನ್ನೆಲ್ಲ ಮೇಳಕ್ಕೆ ಮಾಡಿಸಿಕೊಟ್ಟೆ. ಆಮೇಲೆ ಆ ಮೇಳದಲ್ಲಿಯೂ 1-2 ವರ್ಷ ತಿರುಗಾಟವೂ ಮಾಡಿದೆ. ಗಡದ ಮೇಲೆ ಕಲಾವಿದರು ಒಳ್ಳೆ ಕಲಾವಿದರೆಯ ಈ ಕಡೆ ಬರಲಿಲ್ಲ, ಪ್ರಚಾರ ಸಿಗಲಿಲ್ಲ. ಬಯಲಾಟದ ಮೇಳದವರಿಗೆ ಪ್ರಚಾರ ಸಿಗುವುದಿಲ್ಲಲ್ಲ, ಟೆಂಟಿನ ಮೇಳದಲ್ಲಿದ್ದರೆ ಮಾತ್ರ. ಬಯಲಾಟದಲ್ಲಿದ್ದು ಖ್ಯಾತಿ ಪಡೀಬೇಕು ಅಂತಾದರೆ ಅವನಿಗೆ ಪ್ರತಿಭೆ ಇದ್ದರೆ ಸಾಲದು, ಯೋಗವೂ ಬೇಕು ಅಲ್ವಾ. ಎಷ್ಟೋ ಜನ ಪ್ರತಿಭಾವಂತರು ಎಲೆಮರೆಕಾಯಿ ಹಾಗೆ ಮರೆಯಾಗಿ ಹೋದರು, ತುಂಬ ಜನ ಹಾಗೆ ಆಗಿ ಹೋದರು. ಹಾಗೆ ಅಲ್ಲಿದ್ದೆ. ಆಮೇಲೆ ಪುನಃ ಪೆರಡೂರು ಮೇಳಕ್ಕೆ ಆಹ್ವಾನ ಬಂತು. ಪೆರಡೂರು ಮೇಳಕ್ಕೆ ಬಂದೆ. ಅಲ್ಲಿಯೂ 2 ವರ್ಷ ತಿರುಗಾಟ ಮಾಡಿದೆ. ಅಲ್ಲಿ ಶಿವರಂಜನಿ ಪ್ರಸಂಗ, ಅದಕ್ಕೆ ನನ್ನ ಸಂಭಾಷಣೆ ಸೆಟ್ ಮಾಡಿಕೊಟ್ಟೆ. ಅದು ಸೂಪರ್ ಹಿಟ್ ಪ್ರಸಂಗ ಆಯಿತು. ನೀವು ಸಂಭಾಷಣೆ ಸೆಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ಆವತ್ತಿಂದ, ಅಂದ್ರೆ ಅದು ಹೇಗೆ ನಿಮಗೆ ಲಿಂಕ್ ಅಂತ ಹೇಳಿದರೆ ನಮಗೆ ಅಂದರೆ ರಂಗದಲ್ಲಿ ಜನ ಸ್ವೀಕರಿಸುವುದೇ ಎಂತಹ ಮಾತುಗಳನ್ನು ಸ್ವೀಕರಿಸ್ತಾರೆ, ಯಾವುದನ್ನು ಸ್ವೀಕರಿಸುವುದಿಲ್ಲ ಅನ್ನುವುದು ಶ್ರೇಣಿಯವರ ನನ್ನ ಸಂಭಾಷಣೆಯಲ್ಲಿ, ತೆಕ್ಕಟ್ಟೆಯವರ ನನ್ನ ಸಂಭಾಷಣೆಯಲ್ಲಿ ನಾನು ಆದಷ್ಟು ಚಿಂತನೆ ಮಾಡ್ತಿದ್ದೆ. ನನಗೆ ಧರ್ಮಸ್ಥಳ ಮೇಳದಲ್ಲಿರುವಾಗ 5 ಗಂಟೆಗೆ ಅಡುಗೆ ಭಟ್ರ ಹತ್ರ ಎಬ್ಬಿಸ್ತಿ ಕೇಳೋದು ನನಗೆ, ನನ್ನನ್ನು ಎಬ್ಬಿಸಿ ಅಂತ. ವಿಷ್ಣು ಪುರಾಣ, ಆಮೇಲೆ ದಾಸಬೋಧೆ, ಅನುಭವ ಅಮೃತ, ಇಂಥ ಪುಸ್ತಕಗಳನ್ನೆಲ್ಲ ಹಿಡ್ಕೊಂಡು ಗುಡ್ಡದ ಮೇಲೆ ಹೋಗಿ ಕೂತ್ಕೊಂಡು ಗಟ್ಟಿ ಓದೋದು ನಾನು, ನಾಲಿಗೆ ಚುರುಕಾಗಲಿ ಅಂತ. ಕಣ್ಣಿಗೆ ಕಾಣುವವರೆಗೆ ಓದ್ತಿದ್ದೆ, ಆಮೇಲೆ ಮತ್ತೆ ಬರ್ತಿದ್ದೆ. ಹೀಗೆ ಓದುವ ಹವ್ಯಾಸ ನನಗೆ ಬಹಳ ಪ್ರಯೋಜನ ಕೊಟ್ಟಿದೆ. ನೀವು ಫಸ್ಟ್ ಸಂಭಾಷಣೆ ಬರೆದ ಯಾವುದು ನೆನಪಿದೆಯಾ ಪ್ರಸಂಗಕ್ಕೆ? ಸಂಭಾಷಣೆ ಬರೆದು ಕೊಡುವುದಲ್ಲ. ಈಗ ಬಳಕೂರು ಕೃಷ್ಣಯಾಜಿ, ಕೊಣದ ಕುಳಿ, ಯಲಗುಪ್ಪ, ನೀಲಕೋಡಿ ಶಂಕರ ಹೆಗಡೆ, ಯಲಗುಪ್ಪ ಸುಬ್ರಹ್ಮಣ್ಯ ಹೆಗಡೆ, ತೊಂಬಟ್ಟು ವಿಶ್ವನಾಥ, ತೀರ್ಥಹಳ್ಳಿ, ಅವರಿಗೆಲ್ಲ ನಮಗೆ ಬರ್ಕೊಡ್ಲಿಕ್ಕೆ ಬರುತ್ತಾ? ಅವರನ್ನು ಕರೆದು ಕೂರಿಸ್ಕೊಂಡು ನಾವು ಹೀಗೆ ಸಂಭಾಷಣೆ ಮಾಡಿದರೆ ಚೆಂದ ಆಗ್ತದೆ, ಜನ ಸ್ವೀಕರಿಸ್ತಾರೆ ಅಂತ. ಹಾಗೆಂತೇಳಿ ಒಂದು 10-35 ಪ್ರಸಂಗ ಅಂಬಲಪಾಡಿ ಸಂಘದವರಿಗೆ, ಜನಾರ್ದನ ಯಕ್ಷಗಾನ ಸಂಘ ಉಂಟು ಉಡುಪಿ ಅಂಬಲಪಾಡಿ, ಆ ಸಂಘಕ್ಕೆ ನಾನು 10-35 ಪ್ರಸಂಗಕ್ಕೆ ಫುಲ್ಲು ಪ್ರಸಂಗಕ್ಕೆ ಅರ್ಥ ಬರೆದು ಕೊಟ್ಟಿದ್ದೇನೆ. ಅವರು ನಾವು ಪ್ರಿಂಟ್ ಹಾಕಿಸ್ಬೇಕು ಯಾವಾಗಂತ ಗೊತ್ತಿಲ್ಲ ಅಂತ ಹೇಳ್ತಿದ್ರು. ಹಾಗುಂಟು. ಆಮೇಲೆ ಪೆರಡೂರು ಮೇಳ ಅವರೇ ಆಮೇಲೆ 2 ವರ್ಷ ಆಯಿತು. ಆಮೇಲೆ ಕಿಶನ್ ಹೆಗಡೆಯವರು ಮಂಗಳಾದೇವಿ ಮೇಳ ಮಾಡಿದರು ಯಜಮಾನಿಕೆ. ಆವಾಗ ಪುನಃ ಕಿಶನ್ ಹೆಗಡೆಯವರು ಕರೆದರು. ಪೆರಡೂರು ಮೇಳ ಬಿಟ್ಟು ನಾನು ಮಂಗಳಾದೇವಿ ಮೇಳಕ್ಕೆ ಬಂದೆ. ಮಂಗಳಾದೇವಿ ಮೇಳ 2 ವರ್ಷ ನಡೀತು. ನನಗೆ ಚೆನ್ನಾಗಿ ಗೌರವಯುತವಾಗಿ ನೋಡಿ, ಕನ್ನಡಕಟ್ಟೆ ರವಿಚಂದ್ರ ಇವರೆಲ್ಲ ಅದೇ ಮೇಳದಲ್ಲಿ ಇದ್ದದ್ದು, ಕಿಶನ್ ಹೆಗಡೆಯವರ ಯಜಮಾನಿಕೆಯಲ್ಲಿ. ಲಾಸ್ಟ್ ಸೇವೆ ಆಗುವಾಗ ನನಗೆ ಕೊಡಬೇಕಾದ್ದನ್ನು ಕೊಟ್ಟರು. ವರ್ಷ ಬೇಕು ಅಂತ ಹೇಳಲಿಲ್ಲ ಅವರು, ನಾನು ಸಾಲಗಾರನಾಗಿ ಇರಲಿಲ್ಲ. ಹಾಗೆ ಮಳೆಗಾಲ ಮನೆಯಲ್ಲಿರುವಾಗ ಕರುಣಾಕರ ಶೆಟ್ಟರು ಪುನಃ ಕರೆದರು. ನೀಲವರ ಮೇಳ, ಒಂದು ಬಯಲಾಟದ ಮೇಳ ಮಾಡ್ತೇನೆ, ಅದರಲ್ಲೆಲ್ಲ ಬಾಯಿ ಬರುವವರು ಯಾರಿಲ್ಲ, ನೀವೊಬ್ಬರು ಇದ್ದು ಸುಧಾರಿಸ್ಬೇಕು, ಬರಬೇಕು ಅಂತ. ನನಗೂ ಮೇಳದ ತಿರುಗಾಟದ ಅನಿವಾರ್ಯತೆ ಇತ್ತು. ಯಾಕೆಂತೇಳಿದರೆ ಇದನ್ನೇ ಅಲ್ಲ, ನಾನು ಯಥಾರ್ಥ ಹೇಳಬೇಕು ಅಂದರೆ ನಮಗೆ ಪಿತ್ರಾರ್ಜಿತವಾದ ಗದ್ದೆ ತೋಟ ಎಲ್ಲ ಉಂಟು. ಅಣ್ಣ ತಮ್ಮಂದರೆಲ್ಲ ಹಂಚಿಕೊಂಡದ್ರಿಂದ ಅದು ಹೊಟ್ಟೆಪಾಡಿಗೆ ಸಾಕಾಗೋದಿಲ್ಲ, ಈಗಲೂ ಸಾಕಾಗಲ್ಲ. ಯಕ್ಷಗಾನವೇ ನಮಗೆ ಜೀವನಾಧಾರ ಆಗಿತ್ತು. ನನಗೆ 3 ಜನ ಮಕ್ಕಳು, ನನ್ನ ಹೆಂಡತಿ, ತಾಯಿ, ನಮ್ಮ ತಂದೆಯವರ ಕಾಲ ನಂತರ ನಾವು ಪಾಲಾದದ್ದು. ಹಾಗೆ ಇವರನ್ನೆಲ್ಲ ಮಕ್ಕಳನ್ನು ಓದಿಸ್ಬೇಕು, ಮಗಳ ಮದುವೆ ಆಗಬೇಕು, ಹೆಣ್ಮಕ್ಳಿಬ್ಬರು, ಮಗ ಒಬ್ಬ, ಇವರ ವಿದ್ಯಾಭ್ಯಾಸ, ಅವರ ಮದುವೆ, ಇದೆಲ್ಲ ಮನೆ ಕಟ್ಕೊಳ್ಬೇಕು. ಈ ಎಲ್ಲ ಸಂಕಷ್ಟಗಳಿದ್ದದ್ರಿಂದ ನನಗೆ ಮೇಳದ ಸಂಪಾದನೆ ಅಗತ್ಯ ಇತ್ತು. ನೀಲವರ ಮೇಳಕ್ಕೆ ಹೋದೆ.
ನೀಲಾಭರ ಮೇಳಕ್ಕೆ ಹೋದಾಗ ನೀಲಾಭರ ಕ್ಷೇತ್ರ ಮಹಾತ್ಮೆ ಅನ್ನೋದು ಪ್ರಸಂಗ. ಅದನ್ನು ಅಲ್ಲಿಯವರೇ ಒಬ್ಬರು ಬರೆದಿದ್ದರು. ಅದು ಮನುಷ್ಯರು ರಂಗಸ್ಥಳದಲ್ಲಿ ಪ್ರದರ್ಶಿಸುವ ಹಾಗಿರಲಿಲ್ಲ. ಮತ್ತು ಅದು ನನ್ನ ಕೈಗೆ ಕೊಟ್ಟರು. ನಾನು ಅದನ್ನು ರಂಗಕ್ಕೆ ಬೇಕಾದಾಗೆ ಸಂಯೋಜನೆ ಮಾಡಿ ಪದ್ಯಗಳನ್ನೆಲ್ಲ ಬರೆದು ಮಾಡಿದೆ. ನಾನು ಒಂದು ಹೇಳಿದ್ದೆ, ಯಾವುದೇ ಕಾರಣಕ್ಕೂ ಈ ಪ್ರಸಂಗ ರಚನೆ ನನ್ನದ್ದು ಅಂತ ನೀವು ಹೇಳಬಾರದು. ಈ ಮೊದಲು ಅವರ ಹೆಸರು ಮರೆತೆ ನಾನೀಗ. ಈ ಮೊದಲು ಯಾರು ಬರೆದಿದ್ರೋ ಅವರ ಹೆಸರಿನಲ್ಲೇ ಈ ಪದ್ಯ, ಈ ಪ್ರಸಂಗ ಈ ವರ್ಷ ನಡಿಬೇಕು ಅಂತ. ಯಾಕೆಂದರೆ ಅವರಿಗೆ ಅವರು ಬ್ರಾಹ್ಮಣರು, ಅವರ ಹೆಸರು ಬಿಟ್ಟು ನನ್ನ ಹೆಸರು ಹಾಕಿದಾಗ ಅವರಿಗೆ ನೋವಾಗ್ತದೆ, ಅದು ನನಗೆ ಶಾಪ ಆಗ್ತದೆ, ಬೇಡ ಅಂದೆ. ಮತ್ತು ಅವರ ರಚನೆ ಅಂತಲೇ ಹೇಳಿಕೊಂಡು ಆ ವರ್ಷ ಆಟ ಆಡಿದ್ದು. ಹಾಗೆ ನೀಲಾಭರ ಮೇಳದಿಂದ ಪುನಃ ಹೌದು ಬಡಗು ಅಲ್ಲಿಂದ ಪುನಃ ತಲಕೆಳ ಮೇಳಕ್ಕೆ ಒಂದು ವರ್ಷ ಬಂದೆ. ತುಳು ಪ್ರಸಂಗ ತಲಕೆಳ ಮೇಳದಿಂದ ಮತ್ತು ಸುಂಕದ ಕಟ್ಟೆ ಮೇಳಕ್ಕೆ ಬಂದೆ. ಗಣಪತಿ ಭಟ್ರ 60ರ ಸಂಭ್ರಮ ಆಯಿತು ಟೌನ್ ಹಾಲ್ನಲ್ಲಿ, ನಿಮಗೆ ಗೊತ್ತಿರ್ಬೋದು. ಆ ದಿವಸ ನನಗೆ ಸನ್ಮಾನ ಮಾಡಿದ್ದಾರೆ ಗಣಪಣ್ಣ. 10,000 ರೂಪಾಯಿ ಕೊಟ್ಟು, ದೊಡ್ಡ ಸೀಲ್ಡ್ ಎಲ್ಲ ಕೊಟ್ಟು. ಆ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸುವಾಗ ರೂಮಿಗೆ ಕರೆದು ಶ್ಯಾಮ್ ನಮ್ಮ ಬೆಳಕು ಬರಬೇಕು ಅಂದರು. ಆವಾಗ ನಾನು ಹೇಳಿದೆ, ಈಗಾಗಲೇ ನಾನು ಒಂದು 50,000 ರೂಪಾಯಿ ಅಡ್ವಾನ್ಸ್ ತೊಗೊಂಡಿದ್ದೇನೆ ಸುಂಕದ ಕಟ್ಟೆ ಮೇಳದಿಂದ. ಅಲ್ಲ, ಅವರ ಅಡ್ವಾನ್ಸ್ ವಾಪಸ್ ಮಾಡುವ, ನಿಮಗೆ ಎಕ್ಸ್ಟ್ರಾ ಬೇಕಾದರೂ ಕೊಡ್ತೇನೆ ಅಡ್ವಾನ್ಸು ಅಂದರು. ಅಲ್ಲ, ಎಗ್ರಿಮೆಂಟ್ ಆಗಿದೆ ಅಂದೆ. ಎಗ್ರಿಮೆಂಟ್ ನಾನು ನೋಡ್ಕೊಳ್ತೇನೆ, ನಿಮಗೆ ಭಯ ಬೇಡ ಅಂದರು. ನಾನು ಹೇಳಿದೆ, ನಿಮ್ಮ ಮೇಳಕ್ಕೆ ನಾನು ಬಂದರೆ ಆ ಮೇಳದ ಯಜಮಾನರು ನಿಮ್ಮಲ್ಲಿ ಫೈಟಿಗೆ ಬರಲ್ಲ, ಬಾಯಿ ಮುಚ್ಕೊಳ್ತಾರೆ. ಆದರೆ ನಾಳೆ ಎಲ್ಲಿಯಾದರೂ ಅವರು ಎದುರು ಸಿಕ್ಕಿದಾಗ ನನ್ನ ಮನಸ್ಸಾಕ್ಷಿ ಹೇಳ್ತದೆ ನಾನು ಅವರಿಗೆ ಸುಳ್ಳು ಹೇಳಿದ್ದೇನೆ, ಮೋಸ ಮಾಡಿದ್ದೇನೆ ಅಂತ. ಏನೋ ಒಂದು ಇದುವರೆಗೆ ನಾನು ಸುಳ್ಳು ಹೇಳಲಿಲ್ಲ. ನೀವು ದಯವಿಟ್ಟು ಒಂದು ವರ್ಷ ನಾನು ಬಿಟ್ಕೊಡ್ಬೇಕು, ಬರೋ ವರ್ಷ ಬರ್ತೇನೆ ಅಂದೆ. ಆಯಿತು ಅಂತ ಹೇಳಿದರು. ಆ ವರ್ಷ ಸುಂಕದ ಕಟ್ಟೆ ಮೇಳ ತಿರುಗಾಟ ಮಾಡಿದೆ. ಮತ್ತೇನು ವರ್ಷ ಹೊನ್ಮಗಿರಿ ಮೇಳಕ್ಕೆ ಹೋದೆ. 3 ವರ್ಷ ತಿರುಗಾಟ ಮಾಡಿದೆ. ಆಮೇಲೆ ಈ ಕೊರೋನಾ ಕಾರಣದಿಂದಲಾಗಿ ವಯೋವೃದ್ಧರನ್ನೆಲ್ಲ ಬಿಡಬೇಕು ಅಂತ ಬಂತು. ಹಾಗೆ ಶಿವರಾಮ್ ಜೋಗಿ ನನ್ನನ್ನು, ಗಣಪಣ್ಣನನ್ನು, ನಮ್ಮನ್ನೆಲ್ಲ ಮೇಳದಿಂದ ಬಿಟ್ಟರು. ನಮ್ಮ ಬಾಂಧವ್ಯ ಹಾಗೇ ಇದೆ. ನಾನು ಆ ಮೇಳದ ಕೊನೆಯ ತಿರುಗಾಟದ ವರ್ಷ ಬಹಳ ವರ್ಷದಿಂದ ಪ್ರಸಂಗ ಬರ್ಕೊಡ್ತಾ ಇದ್ದದ್ದು ತಾರನಾಥ್ ಬಲ್ಯಾಯರು. ಆಮೇಲೆ ದನಿಗಳು ಹೇಳಿದರು, ಒಬ್ಬ ಪ್ರಸಂಗ ಬರೆಯುವ ಯೋಗ್ಯತೆ ಇರುವ ನೀವೇ ಇರುವಾಗ ನೀವು ಯಾಕೆ ಬರೀಬಾರ್ದು? ನೀವು ಅಪ್ಪಣೆ ಕೊಟ್ಟರೆ ಯಾವುದು ಬರಿಬೇಕು ಅಂತ ಹೇಳಿದರೆ ನಾನು ಯಥಾಸಾಧ್ಯ ಮನಪೂರ್ವಕ ಬರೀತೇನೆ ಅಂತ ಹೇಳಿದೆ. ಹಾಗಾದರೆ ಸತ್ಯ ಹರಿಶ್ಚಂದ್ರ ಪ್ರಸಂಗ ಬರೀರಿ, ಸತ್ಯಾಂತರಂಗ ಅಂತ ಹೆಸರಿಡುವ ಅಂತ ಹೇಳಿದರು. ಅದು ಉಂಟಲ್ಲ ಅಂತ ಹೇಳಿದೆ. ಪ್ರಚಲಿತವಾಗಿ ಈಗ ಆಡ್ತಾ ಇರುವ ಹಾಗಾಗಬಾರ್ದು. ಹರಿಶ್ಚಂದ್ರನ ಮದುವೆ ಬರಬೇಕು, ಶುನಶೇಪ ಅಜಿಗರ್ತರ ಪ್ರಕರಣ ಬರಬೇಕು, ಅದೆಲ್ಲವನ್ನು ಕೂಡಿಸಿ ಕೊನೆಯವರೆಗೆ ಆಗಬೇಕು. ಪೌರಾಣಿಕ ಯಕ್ಷಗಾನ ಅಲ್ಲ, ಆದರೆ ನೀವು ಪಳಗಿದ್ದು ಪೌರಾಣಿಕ ಯಕ್ಷಗಾನದಲ್ಲಿ. ಈ ಗುಣಸುಂದರಿ ಅನ್ನೋದು ನಿಮಗೆ ಹೆಸರು ತಂದು ಕೊಡ್ಲಿಕ್ಕೆ ಕಾರಣ? ನನಗಿಂತ ಮೊದಲು ಕೊಕ್ಕಡ ಈಶ್ವರ ಭಟ್ರು ಗುಣಸುಂದರಿ ಪಾತ್ರವನ್ನು ಮಾಡ್ತಾ ಇದ್ದರು. ಕರುಣಾರಸ ಪ್ರಧಾನವಾದಂತಹ ಪಾತ್ರ ಅದು. ಕೊಕ್ಕಡ ಈಶ್ವರ ಭಟ್ರ ಪಾತ್ರ ನೋಡಿ ಅವರು ಗುಣಸುಂದರಿ ಮಾಡ್ತಾ ಇರುವಾಗ ನಾನು ಹೇಮಸುಂದರಿ ಪಾತ್ರ ಮಾಡ್ತಾಯಿದ್ದೆ. ಅವರು ಈ ಮೇಳ ಬಿಟ್ಟು ಬಡಗಿನ ಸಿರ್ಸಿ ಮೇಳಕ್ಕೆ ಹೋದರು. ಆಮೇಲೆ ನಾನು ಗುಣಸುಂದರಿ ಪಾತ್ರ ಮಾಡಲಿಕ್ಕೆ ಪ್ರಾರಂಭಿಸಿದೆ. ಆಮೇಲೆ ಅದರಲ್ಲಿ ಸ್ವಲ್ಪ ಆವಿಷ್ಕಾರ ಮಾಡಿದೆ. ಕರಡಿಯಾದ ಗಂಡನನ್ನು ಭಿಕ್ಷುಕರಾಗಿ ಬಂದಂಥ ಶಿವಪಾರ್ವತಿಯರಲ್ಲಿ ಕೊಡುವಾಗ ನಾನು ಪೌರಾಣಿಕದ ಒಂದು ಉದಾಹರಣೆ ಕೊಡ್ತಿದ್ದೆ. ಅವರು ಅದನ್ನು ಹೇಳ್ತಿರಲಿಲ್ಲ, ನಾನು ಅದನ್ನು ಸೇರ್ಪಡೆ ಮಾಡಿಕೊಂಡದ್ದು. ಅಂದರೆ ಸತ್ಯ ಧರ್ಮವನ್ನು ಉಳಿಸುವುದಕ್ಕೆ ಬೇಕಾಗಿ ಹೆಂಡತಿ ಮಗುವನ್ನು ಮಾರಾಟ ಮಾಡಿದ ಹರಿಶ್ಚಂದ್ರನ ಕತೆ ಕೇಳಿದ್ದೇನೆ. ಆದರೆ
ಗಂಡನನ್ನು ಮತ್ತೊಬ್ಬರಿಗೆ ದಾನ ಮಾಡಿದ ನತದೃಷ್ಟೆಯ ಕತೆ ಕೇಳಲಿಲ್ಲ. ಇಂತಹ ದುರಂತ ಕತೆ ನನ್ನದೇ ಮೊದಲನದ್ದಾಗಲಿ, ನನ್ನದ್ದೇ ಕೊನೆಯದಾಗಲಿ, ಹೀಗೆಲ್ಲ ಅದಕ್ಕೆ ಹೊಸ ಹೊಸ ವಾಕ್ಯ ರಚನೆ ಮಾಡಿ ವಿಷಯಗಳನ್ನು ಸೇರಿಸಿ ಬೆಳೆಸಿದೆ. ಕನ್ನಡ ಮತ್ತು ಕೆಲವು ಸಲ ತುಳುವಿನಲ್ಲಿಯೂ ಮಾಡ್ತಿದ್ದು ಬಹಳ ಕಾಲ ನಂತರ. ಹಾಗೆ ನನ್ನ ಗುಣಸುಂದರಿ ವೇಣೂರು ಸುಂದರಾಚಾರ್ಯರ ಪಾಪಣ್ಣ ಜನ ತುಂಬ ಮೆಚ್ಚುವ ಹಾಗೆ ಆಯಿತು. ಅವತ್ತು ನೀವು ಗುಣಸುಂದರಿ ಮಾಡಿ, ಅಂದರೆ ಅದು ಕಾಲ್ಪನಿಕ ಕತೆ. ಹಾಗೆ ಮರುದಿವಸ ಸೀತೆ ಮಾಡ್ತಾ ಇದ್ರಂತೆ ನೀವು. ಅದರ ಫೀಲೇ ಬೇರೆ, ಇದರ ನಡೆಯೇ ಬೇರೆ. ಅಂದರೆ ನಾವು ಯಾವುದೇ ಪಾತ್ರ ಮಾಡುವಾಗ ಅವಸರದಲ್ಲಿ ವೇಷ ಮಾಡಿಕೊಂಡು ಹೋದರೆ ಆ ಪಾತ್ರ ನಮ್ಮಲ್ಲಿ ಹೊಂದಿಕೊಳ್ಳುವುದಿಲ್ಲ. ನಾವು ಸ್ವಲ್ಪ ಆದರೂ ಮೊದಲು ಚಿಂತನೆ ಮಾಡಬೇಕು. ಸೀತೆ ಅಂದರೆ ಏನು, ಸೀತೆಯ ಸ್ವಭಾವ ಹೇಗೆ, ಯಾವ ರೀತಿಯಲ್ಲಿ ಮಾತಾಡಿದರೆ ಸರಿ. ನಾವು ವೇಷ ಮಾಡುವಾಗ, ವೇಷಕ್ಕೆ ಕೂತ್ಕೊಳ್ಳುವಾಗ ಅಥವಾ ರಂಗಕ್ಕೆ ಹೋಗುವಾಗ ಆ ಪಾತ್ರದ ಬಗ್ಗೆಯೇ ಚಿಂತನೆ ಮಾಡಿದರೆ ಈಗ ಆ ಪಾತ್ರ ನಮಗೆ ಜನ ಮೆಚ್ಚುವ ಹಾಗೆ ನಮಗೆ ಕೊಡಲಿಕ್ಕೆ ಬರ್ತದೆ. ಅವಸರದಲ್ಲಿ ಯಾವ ವೇಷ ಮಾಡಿದರೂ ಕೂಡ ಪ್ರಯೋಜನ ಆಗಲ್ಲ. ಈಗ ಪ್ರೆಸೆಂಟ್ ಸಿಚುವೇಶನ್, ಈಗಿನ ಯಕ್ಷಗಾನ ಕಾಲದಲ್ಲಿ ಈ ಶೇಣಿ, ತೆಕ್ಕಟ್ಟೆ, ಅಗರಿ, ಸಾಮಗ ಇವರೊಂದಿಗೆ ಬೆರೆತವರಲ್ಲಿ ಕೆಲವೇ ಬೆರಳೆಣಿಕೆ ಜನ ಇಲ್ಲಿ ನೀವೊಬ್ಬರು. ನಿಮಗೆ ಅದು ಎಷ್ಟು ಖುಷಿ ಕೊಡ್ತಾ ಇದೆ? ಈಗ ಅಂದರೆ ಆಗಿನ ಕಾಲದವರೊಂದಿಗೂ ನೀವು ಮ್ಯಾಚ್ ಆಗ್ತಾ ಇದ್ರಿ, ಈಗಿನ ಪ್ರೆಸೆಂಟ್ ಇರುವವರ ಜೊತೆಗೂ ನೀವು ಮ್ಯಾಚ್ ಆಗ್ತೀರಿ, ಅವರೊಟ್ಟಿಗೆ ಹೊಂದಾಣಿಕೆ ವೇಷ ಮಾಡ್ತಾ ಹೋಗ್ತೀರಿ. ನಿಮಗೆ ಅದರಲ್ಲಿ ವ್ಯತ್ಯಾಸ ಕಾಣ್ತದ? ಖುಷಿ ಇದೆ ಹೇಗೆ ಅದು? ಅಂದರೆ ಶೇಣಿ, ಸಾಮಗಿರೋ, ಕುಂಬಳೆಯವರ, ಗೋವಿಂದ ಅವರೊಟ್ಟಿಗೆ ವೇಷ ಮಾಡುವಾಗಲೂ ನನಗೆ ಸಂತೋಷ ಇತ್ತು. ಈಗಿನ ಯುವ ಕಲಾವಿದರಿದ್ದಾರಲ್ಲ, ಇವರಲ್ಲಿ ಅಹಂಕಾರ ಕಡಿಮೆ, ಬೆರಳೆಣಿಕೆಯವರಲ್ಲಿ ಇರ್ಬೋದೋ ಏನೋ. ಹೆಚ್ಚಿನ ಕಲಾವಿದರು ಒಳ್ಳೆಯದನ್ನು ಗುರುತಿಸುವ ಸ್ವಭಾವ ಇದ್ದವರೇ. ಹಾಗಾಗಿ ಇವರೊಟ್ಟಿಗೆ ಬೆರೆತು ಬಾಳುವುದಕ್ಕೆ ನಂಗೆ ಕಷ್ಟ ಅನಿಸುವುದಿಲ್ಲ. ಮತ್ತು ನಾನು ಯಾವಾಗಲೂ ಹೇಳಿದ್ದೇನೆ, ಮನುಷ್ಯ ಒಳ್ಳೆಯವನಾಗಿ ಬದುಕಲಿಕ್ಕೆ ಕಷ್ಟ ಏನಿಲ್ಲ. ಒಂದು ಅಹಂಕಾರ ಪಡಬಾರ್ದು, ಒಂದು ಮತ್ಸರ ಇರಬಾರ್ದು, ಅಷ್ಟೇ ಇರೋದು. ಆವಾಗ ತನ್ನಿಂತಾನೇ ಎಲ್ಲವರಿಗೂ ಬೇಕಾದವನಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಅಯ್ಯೋ ಗೊತ್ತಿದೆ ಸ್ವಾಮಿ, ನಿಮ್ಮಂಥವ್ರು ಎಲ್ಲೋ ಅಪರೂಪಕ್ಕೆಲ್ಲ ಅಪೂರ್ವಕ್ಕೊಬ್ಬರು ಸಿಗುದು. ನನ್ನ ಗುರುಗಳೇ ಬಹಳ ಅಪರೂಪದ ವ್ಯಕ್ತಿ, ಅದಕ್ಕೆ ಅರ್ಥ ಬೇರೆ ಆಗ್ತದೆ. ಅಪರೂಪ ಅಂದ್ರೆ ಸರಿ ರೂಪ ಅಲ್ಲದ್ದು, ಅಪೂರ್ವ, ಮೊದಲು ಇಲ್ಲದೆ ಇದ್ದಂಥದ್ದು ಅಂತ ಅಲ್ವಾ? ನನ್ನನ್ನು ನೋಡುವಾಗ ಹೇಗೆ ಅನಿಸ್ತದೆ? ನನಗೆ ಹೇಳಲಿಕ್ಕೆ ಶಬ್ದ ಸಿಗುವುದಿಲ್ಲ. ಇಂಥದ್ದು ನೀನು ನೋಡಿದ್ಯಾ? ಅಪೂರ್ವ. ಸುರತ್ಕಲ್ ಮೇಳದಲ್ಲಿ ಇರಬೇಕಾದ್ರೆ ಮೇಳದ ರಜೆ ವಿಷಯದಲ್ಲಿ ಶೇಣಿ ಅವರೊಂದಿಗೆ ಏನಾದ್ರು ಮನಸ್ತಾಪಗಳ ಒಂದು ವಿಷಯ ಇದೆ? ಹೌದು. ಶೇಣಿಯವರು ವಯಸ್ಸಿನಲ್ಲಿ ನನಗಿಂತ 35 ವರ್ಷ ದೊಡ್ಡವರು. ಆದರೆ ಯಾವ ಜನ್ಮದ ಪುಣ್ಯವೋ ಏನೋ ಗೊತ್ತಿಲ್ಲ, ಅವರು ಸಮಾನ ಸ್ನೇಹಿತನಾಗಿ ನನ್ನನ್ನು ಕಂಡಿದ್ದರು. ಆಡಿಯೋ ಕ್ಯಾಸೆಟ್ಗಳಲ್ಲಿ ಇರ್ಬೋದು, ಅಥವಾ ತಾಳಮದ್ಲೆಯಲ್ಲಿರ್ಬೋದು, ರಂಗಸ್ಥಳದಲ್ಲಿರ್ಬೋದು, ಒಂದು ಸಮಾನ ಸ್ನೇಹಿತನನ್ನು ನೋಡ್ಕೊಂಡು ಹಾಗೆ ನೋಡ್ಕೊಳ್ತಿದ್ರು. ಹಾಗಾಗಿ ನನಗೂ ಅವರಿಗೂ ಆಗಾಗ್ಗೆ ಜಗಳ ಆಗ್ತಿತ್ತು. 1-2 ಸಲ ಅಲ್ಲ, ತುಂಬ ಸಲ ಜಗಳ ಮಾಡ್ಕೊಂಡಿದ್ದೇವೆ. ಮತ್ತು ಶೇಣಿಯವರು ಎಷ್ಟು ಒಳ್ಳೆಯವರು ಅಂದರೆ ಮಗುವಿನಂಥ ಮನಸ್ಸಿನವರು. ಅವರನ್ನು ನೋಡಿದರೆ ಗಂಭೀರವೇ ವಿನಃ ಬಹಳ ಮೃದು ಹೃದಯ ಅವರದ್ದು. 5 ನಿಮಿಷದಲ್ಲಿ ಜಗಳ ಮಾಡಿದ್ದನ್ನು ಮರೆತು ಬಿಡ್ತಿದ್ರು ಅವರು. ರಮೇಶ ಎಲ್ಲೋದ್ಯಾ, ಇಲ್ವಾ ಅಂತ ಕರೀತಾ ಇದ್ರು. ತುಂಬ ಸಲ ಜಗಳ ಆಗಿದೆ. ಈ ಒಂದು ಬಪ್ಪನಾಡು ಕ್ಷೇತ್ರ ಮಹಾತ್ಮೆ, ನನ್ನದು ವಿಷ್ಣು, ಅವರದ್ದು ದಾರುಕಾಸುರ. ವಿಷ್ಣುವನ್ನು ತುಂಬ ತಿಕ್ಕಿದ್ರು ರಂಗಸ್ಥಳದಲ್ಲಿ. ನಾನು ಆ ದಿವಸ ನಿಜವಾಗಿ ನರ್ವಸ್ ಆಗಿಯೇ ಬಂದಿದ್ದೆ ರಂಗದಿಂದ. ಚೌಕಿಗೆ ಬಂದ ಕೂಡಲೇ ಹೇಳಿದೆ, ನೀವು ಹೀಗೆಲ್ಲ ಮಾಡಿದರೆ ನನಗೆ ಮೇಳದ ತಿರುಗಾಟ ಆಗಲಿಕ್ಕಿಲ್ಲ, ಗೊತ್ತಾಯ್ತಾ? ನಾನು ಚೀಲ ಹಿಡ್ಕೊಂಡು ಮನೆಗೆ ಹೋಗ್ತೇನೆ ಅಂತ ಹೇಳಿದೆ ಸಿಟ್ಟಿನಲ್ಲೇ. ಸಾರ್ವಜನಿಕರ ಮುಂದೆ ಮುಖಭಂಗ ಆಗುವಾಗ ಬೇಜಾರಾಗಲ್ವಾ? ಆವಾಗ ಹೇಳಿದರು, ಮತ್ತೆ ಹಗಲು ಇಸ್ತ್ರಿ ಅಂಗಿ ಹಾಕ್ಕೊಂಡು ತಿರುಗಿದ್ರೆ ಸಾಲದು, ರಂಗಸ್ಥಳದಲ್ಲಿ ಏನು ಹೇಳಬೇಕು ಅನ್ನೋದನ್ನು ಸ್ವಲ್ಪ ಕಲಿತು ಬರಬೇಕು ಅಂದರು. ನಾನು ಹೇಳಿದೆ, ಈ ನಿದ್ದೆ ಬಿಟ್ಟು ಕಲೀಲಿಕ್ಕೆಲ್ಲ ಸಮಯ ಇಲ್ಲ ನನಗೆ, ಮಳೆಗಾಲ ಅಕ್ಕಿ ಹಿಡ್ಕೊಂಡು ಬರ್ತೇನೆ ನಿಮ್ಮ ಮನೆಗೆ ಕಲೀಲಿಕ್ಕೆ. ಈಗ ಇದ್ದದ್ರಲ್ಲಿ ನೀವು ಸುಧಾರಿಸಿಕೊಳ್ಬೇಕು, ಹೀಗೆ ಹೊರಟು ಮಾತಾಡಿದರೆ ಆಗಲಿಕ್ಕಿಲ್ಲ ಅಂತ ಜೋರು ಜಗಳ ಮಾಡಿದ್ದೆ. ಮತ್ತೆ ಬೆಂತಟ್ಟಿ ಹೋದರು ಬಿಡಿ. ಹಾಗೆ ಅವರ ಜಗಳ ಅದು ಜಮಖರ್ಚಿಗಿದ್ದದ್ದಲ್ಲ.
ಇಷ್ಟು ಬಿತ್ತರಕ್ಕೆ ಬೆಳೆಯುವುದಕ್ಕೆ ನಿಮ್ಮ ಈ ಆರ್ಥಿಕವಾದಂತಹ ಸಹಕಾರ ಇದೇ ಕಾರಣ ಅಂದ್ರೆ ತಪ್ಪೇನೂ ಅಲ್ಲ. ಎಲ್ಲಿ ಇದ್ದರೂ ಕೂಡ ಈ ವಿಷಯವನ್ನು ತಿಳಿದು ಉತ್ಸುಕತೆಯಿಂದ ಬಂದು ಹೇಳಿದೆಯಲ್ಲ ಹೋಗ್ತೇನೆ ಅಂತ ಆಕ್ಷೇಪ ಇಲ್ಲ. ವೇಷದಲ್ಲಿ ನೀವು ಪ್ರಚಾರ ಪಡೆದು ಅಂದ್ರೆ ರಂಗದಲ್ಲಿ ವೇಷ ಮಾಡಿ ಪ್ರಚಾರ ಪಡೆದವರು ನೀವು. ಈ ವೇಷ ಮಾಡ್ತಿರೋ ಸಂದರ್ಭದಲ್ಲಿ ಪ್ರಸಂಗ ರಚನೆ ಬಗ್ಗೆ ನಿಮ್ಗೆ ಯಾಕೆ ಅದು ಮನಸ್ಸು ಕನ್ವರ್ಟ್ ಆಯಿತು? ಮತ್ತು ಇನ್ನೊಂದು ವಿಷಯ, ನಿಮ್ಮ ಪ್ರಸಂಗಗಳು ನೀವು ತುಂಬ ಬರೆದಿದ್ದೀರಿ, ಬಟ್ ಅಷ್ಟೊಂದು ಪ್ರಸಿದ್ಧಿಗೆ ಬರಲಿಲ್ಲ. ಕಾರಣ ಏನು ಅಂತ ಕೇಳ್ಬೋದು? ಅದು ನಾನು ಬರೆದ ಪ್ರಸಂಗ ನನ್ನ ಹೆಸರಿನಲ್ಲಿ ಪ್ರಚಾರ ಆದದ್ದೇ ಕಡಿಮೆ, ಯಾರ್ಯಾರ ಹೆಸರಿನಲ್ಲಿಯೋ ಪ್ರಚಾರ ಆದದ್ದು. ನಿಮಗೆ ಗೊತ್ತಿದ್ದು ಎಲ್ಲೋ ಗೊತ್ತಿಲ್ಲ. ತುಳು ಪ್ರಸಂಗ ಇರ್ಬೋದು, ಕನ್ನಡ ಪ್ರಸಂಗ ಇರ್ಬೋದು, ವಿರಚಿತ ಅಂತ ಬೇರೆಯವರೇ ಹಾಕ್ಕೊಂಡದ್ದು. ನನ್ನ ವಿರಚಿತ ಪ್ರಸಂಗಗಳು ಮಹಾಮಾತೆ ಕುಂತಿ ಇರ್ಬೋದು, ಸಮಗ್ರ ವಿಶ್ವಾಮಿತ್ರ ಇರ್ಬೋದು, ಅನುಸೂಯೋಪಾಖ್ಯಾನ ಇರ್ಬೋದು. ಇದು ಪ್ರಯೋಗಗಳು ಕಡಿಮೆ ಆದದ್ದು, ಗೊತ್ತಾಯ್ತಾ? ಈಗ ಕದ್ರಿತ ಕಾಂಚನ, ಕದ್ರಿತ ಗರುಡೆ, ಕಲ್ಜಿಗದ ಕಾಮಧೇನು, ಮಾಯಾ ಮನೋಹರ ಇತ್ಯಾದಿ ಪ್ರಸಂಗಗಳನ್ನು ಬರ್ಕೊಟ್ಟಿದ್ದೆ. ಅವೆಲ್ಲ ಸಕ್ಸಸ್ ಆಗಿದ್ದಾವೆ. ಡಿ ಮನೋಹರ್ ಕುಮಾರ್ ವಿರಚಿತ ಅಂತಲೇ ಅದು ಪ್ರಚಾರ ಆದದ್ದು. ಹಾಗೆ ನಿಮ್ಮ ಹೆಸರು ಇಲ್ಲ ಇಲ್ಲ ಬೇಸರ ಇದೆ? ನನಗೆ ಬೇಸರ ಇಲ್ಲ. ಯಾಕೆ ಇಲ್ಲ ಅಂತೇಳಿದರೆ, ಬೇಸರ ಆಗಿತ್ತು ಒಮ್ಮೆಗೆ. ನಾನು ನನ್ನ ಮನೆಯಲ್ಲಿ ಹೇಳಿದ್ದೆ, ಹಣವೂ ಇಲ್ಲ ಹೆಸರೂ ಇಲ್ಲ, ಈ ಪ್ರಸಂಗ ಬರೆಯುವ ಚಟ ಎಂಥ ಕರ್ಮಕ್ಕೆ, ಇನ್ನು ಪದವೇ ಬರೆಯುವುದಿಲ್ಲ ಅಂತ ಹೇಳಿದೆ. ಅದಕ್ಕೆ ನನ್ನ ಹೆಂಡತಿ ಹೇಳಿದ್ಲು, ಛೇ ಇದು ಒಳ್ಳೆಯ ಅಭಿರುಚಿ, ಇದನ್ನು ನೀವು ಬಿಡಬಾರ್ದು. ಇಲ್ಲಿಯ ಈಗಿನ ಲಿಸ್ಟ್ಗಳಲ್ಲಿ ನಿಮ್ಮ ಹೆಸರು ಇಲ್ದಿದ್ರೆ ಅಡ್ಡಿಲ್ಲ, ದೇವರ ಲಿಸ್ಟಲ್ಲಿ ನಿಮ್ಮ ಹೆಸರು ಇರುತ್ತೆ, ನೀವು ಬರೆಯೋದು ಬಿಡಬಾರ್ದು ಅಂದ್ಲು. ಹಾಗಾಗಿ ಮತ್ತೆ ಬರೀತಾ ಇದೆ. ಈಗ ಹನುಮಗಿರಿಗೆ ಸತ್ಯಾಂತರಂಗ ಬರೆದು ಕೊಟ್ಟೆ, ಪವರ್ಫುಲ್ ಪ್ರಸಂಗ. ಆಮೇಲೆ ಈ ವರ್ಷಕ್ಕೆ ಆತ್ಮಾಂಜಲಿ ಬರೆದು ಕೊಟ್ಟೆ, ಅದು ಒಳ್ಳೆ. ಆತ್ಮಾಂಜಲಿ ಮೂಲ ರೂಪ ನಾಟ್ಯರಾಣಿ ಶಾಂತಲ, ಅದರದ್ದು ಮೂಲ ಇಲ್ಲಿ ಸುರತ್ಕಲ್ ಮೇಳದಲ್ಲಿ ನಾವು ಆಡ್ತಾ ಇದ್ದ ಪ್ರಸಂಗ ನೀವು ಬರ್ತದಲ್ಲ? ಅಲ್ಲ, ಆವಾಗ ಡಾಕ್ಟರ್ ಅನಂತಾರ್ ಪೈ ಅನ್ನುವರು ಬರೆದ ಪ್ರಸಂಗ ಅದು, ನಾಟ್ಯರಾಣಿ ಶಾಂತಲ. ಆದರೆ ಕಾಲಮಿತಿಗೆ ಅನ್ವಯ ಆಗಬೇಕು, ಅದಕ್ಕೆ ಪೌರಾಣಿಕವಾದ ಹಿನ್ನೆಲೆ ಬೇಕು. ಇದು ನಮ್ಮ ಡಾಕ್ಟರ್ ಶ್ಯಾಮ್ ಭಟ್ರು ಹೇಳಿದರು, ಹಾಗೆ ಮತ್ತೆ ಅಡ್ಜಸ್ಟ್ ಮಾಡಿದ್ದು. ಅದಕ್ಕೂ ಇದಕ್ಕೂ ಭಾಳ ವ್ಯತ್ಯಾಸ ಉಂಟು. ಆದರೆ ಕೆ ವಿ ಅಯ್ಯರ್ರ ಕಾದಂಬರಿಯೇ ಆಧಾರ, ಅದಕ್ಕೆ ಬೇರೆ ಇಲ್ಲ. ಹೌದೌದು. ಅಭಿನಂದನ ಗ್ರಂಥ ಆಗಿ ಬಿಡುಗಡೆ ಆಯಿತು. ಆದ್ರೆ ನಿಮ್ಮ ಪ್ರಸಂಗಗಳನ್ನು ಕ್ರೋಢೀಕರಿಸಿ ಪ್ರಸಂಗ ಪುಸ್ತಕದ ಒಂದು ಭಂಡಾರ ಅಂತ ಯಾಕೆ ಬಿಡುಗಡೆ ಮಾಡ್ಲಿಕ್ಕೆ ಮನಸ್ಸು ಮಾಡಿಲ್ಲ ನೀವು? ಅಲ್ಲ, ಅದನ್ನ ಯಾಕೆ ಒಂದು ಆಧಾರದ ರೂಪ ತರಲಿಕ್ಕೆ ಮನಸ್ಸು? ಅಲ್ಲ, ಯಥಾರ್ಥ ಹೇಳಬೇಕು ಅಂದ್ರೆ, ನಾನು ಯಾರಿಗೆ ಪ್ರಸಂಗ ಬರ್ಕೊಟ್ಟಿದ್ದೇನೋ ಅದರ ಜೆರಾಕ್ಸ್ ಪ್ರತಿ ಕೂಡ ನಾನು ಇಟ್ಕೊಳ್ಳಲಿಲ್ಲ. ಅಲ್ಲ, ತುಂಬ ಜನ ಬೈದಿದ್ದಾರೆ. ಒಂದೊಂದು ಜೆರಾಕ್ಸ್ ಇಟ್ಕೊಂಡಿದ್ದರೆ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ, ನಮ್ಮ ಯಕ್ಷಗಾನ ಅಕಾಡೆಮಿಯಿಂದ, ಯಾವುದರಿಂದಲಾದರೂ ಆ ಪ್ರಸಂಗಗಳನ್ನು ಪ್ರಿಂಟ್ ಹಾಕಿಸಿ ಬಿಡುಗಡೆ ಮಾಡ್ಬೋದು ಅಂತ. ಈಗ ಹುಡುಕಿ ನೋಡಿದರೆ ಎಲ್ಲರೂ ಒಂದು ಆಕಾರ ಸಿಗ್ಬೋದೋ ಏನೋ ಮನೆಯಲ್ಲಿ, ಅದನ್ನು ಪುನಃ ನೀಟ್ ಮಾಡಬೇಕಾದ್ರೆ. ಒಟ್ಟು ಎಷ್ಟು ಬರೆದಿದ್ದೀರಿ ನಿಮ್ಗೆ ಗೊತ್ತಿರೋ ಪ್ರಕಾರ ಪ್ರಸಂಗ? ನನಗೆ ಕಲ್ಪನೆಯೇ ಇಲ್ಲ. ಸರಿ ನೆನಪು ಮಾಡಿದರೆ 100 ಆಗ್ಬೋದು, 100 ಆಗ್ಬೋದು. ನೀವು ಅದ್ರ ಬಗ್ಗೆ ಜಾಸ್ತಿ ಇಲ್ಲ, ನಾನು ಒಂದು ಲೆಕ್ಕ ನೆನಪೇ ಇಟ್ಕೊಳ್ಳಿಲ್ಲ ಹಾಗೆ. ಅಲ್ಲ, ಇದೀಗ ನಮ್ಮ ಜನರಿಗೆ ಗೊತ್ತಿಲ್ಲ ಇದ್ರ ಬಗ್ಗೆ, ಅದಕ್ಕೆ. ಇಲ್ಲ ಯಾರಿಗೂ ಗೊತ್ತಿಲ್ಲ, ನಾನಾಗಿ ಪ್ರಚಾರ ಮಾಡಲಿಕ್ಕೆ ಹೋಗೋದಿಲ್ಲ. ಈಗ ಸಾಲಿಗ್ರಾಮ ಮೇಳಕ್ಕೆ ರಕ್ತ ಕಣ್ಣೀರು ಬರ್ಕೊಟ್ಟಿದ್ದೆ. ಏಸು ಜನರ ಶ್ರಮದ ಫಲವೋ ಶಿಲ್ಪ ಸುಂದರ, ವೀಸದಷ್ಟು ಕೊರತೆ ಕಾಣೆ ಹೃದಯ ಹಂದರ. ಅದು 100 ಜನರ ಮೊಬೈಲ್ನಲ್ಲಿ ರಿಂಗ್ ಟೋನ್ ಆಗಿದೆ. ರಾಘವೇಂದ್ರ ಮಯ್ಯ ಹಾಡಿದ್ದು ಆ ಪದ್ಯ ನಾನೇ ಬರೆದದ್ದು. ಕಲೆಗಾರ ಕುಂಚದಿಂ ಚಿತ್ರವೊಂದನ್ನು ರಚಿಸೆ, ಕವಿತಾನುಸ್ಫೂರ್ತಿಂ ಕಾವ್ಯವನ್ನು ಬರೆಯೆ, ಚತುರ ಶಿಲ್ಪಿಯೋ ಶಿಲೆಯೋಳು ಮೂರ್ತಿಯನ್ನು ಕೆತ್ತೆ. ಹೀಗೆ ಇದು ಅದು ರಕ್ತ ಕಣ್ಣೀರು ಪ್ರಸಂಗಕ್ಕೆ ಬರೆದ ಪದ್ಯ. ಅದು ಫುಲ್ ಪ್ರಸಂಗ ನನ್ನದೆಯ. ಕೆಲವು ಪ್ರಸಂಗಗಳು ಜನರು ಈಗಲೂ ಗುನುಗುರಿಸುವ ಹಾಗಾಗಿದೆ, ಆದರೆ ನಾ ಬರೆದದ್ದು ಅಂತ ಯಾರಿಗೂ ಗೊತ್ತಿಲ್ಲ. ಇಲ್ಲ ರಾಘವೇಂದ್ರ ಮಯ್ಯ ಹಾಡಿದ್ದು ಅನ್ನೋದು ಪ್ರಚಾರ ಉಂಟು, ಬರೆದದ್ದು ಯಾರು ಅಂತ ಇಲ್ಲ. ಯಾಕೆ ಅಂತ ಹೇಳಿದರೆ ಅದನ್ನು ಹಾಡುವ ಮೊದಲು ಇಂಥವ್ರು ಬರೆದದ್ದು ಅಂತ ಹೇಳುವುದಿಲ್ಲಲ್ಲ. ತೆಂಕು ಬಡಗಿನಲ್ಲಿ ಹಾಡುವ ಪೌರಾಣಿಕ ಪ್ರಸಂಗಗಳಲ್ಲಿ ಹೆಚ್ಚಿನ ಪ್ರಸಂಗಗಳನ್ನು ಹಲಸಿನಹಳ್ಳಿ ನರಸಿಂಹಶಾಸ್ತ್ರಿಗಳು ಬರೆದದ್ದು. 100 ಪ್ರಸಂಗಗಳನ್ನು, ರಾಮಾಯಣ ಇರಬಹುದು, ಮಹಾಭಾರತ ಇರಬಹುದು, ಭಾಗವತ ಇರಬಹುದು, ಹಲಸಿನಹಳ್ಳಿ ನರಸಿಂಹಶಾಸ್ತ್ರಿಗಳೇ ಬರೆದದ್ದು. ಹಲಸಿನಹಳ್ಳಿ ನರಸಿಂಹಶಾಸ್ತ್ರಿಗಳು ಅಂದರೆ ಯಾರು ಅಂತ ಕೇಳ್ತಾರೆ ಇಲ್ಲಿ, ಗೊತ್ತಾಯ್ತಾ? ನಿಮ್ಮ ಕರ್ಣಾರ್ಜುನ ಕಾಳಗ, ಬಬ್ರುವಾಹನ ಕಾಳಗ, ಲವಕುಶರ ಕಾಳಗ, ಅದು ಇದು ಅಂತಲ್ಲ, ಮೀನಾಕ್ಷಿ ಕಲ್ಯಾಣ,
ಇತ್ಯಾದಿ ಇತ್ಯಾದಿ ಪೌರಾಣಿಕ ಪ್ರಸಂಗಗಳನ್ನೆಲ್ಲ ಹೆಚ್ಚು ಅವರೇ ಬರೆದದ್ದು. ಆದರೆ ಪಾರ್ತಿ ಸುಬ್ಬ ಮತ್ತು ಮುದ್ದಣ್ಣ ಇವರನ್ನೇ ಜನ ನೆನಪು ಹೆಸರು ಹೇಳ್ತಾರೆ. ನರಸಿಂಹಶಾಸ್ತ್ರಿಗಳ ಹೆಸರು ಹೇಳುವವರೇ ಇಲ್ಲ. ಯಾಕೆ ಅವರು ಕೇಳಲಿಕ್ಕೆ ಬರಲಿಲ್ಲ. ಈಗಲೂ ಅವರು ಮೊಮ್ಮಕ್ಕಳಿದ್ದಾರೆ ತೀರ್ಥಹಳ್ಳಿಯಲ್ಲಿ. ಉತ್ತಮರ ಸೇವೆ ಮಾಡುವುದು ಅದು ಕೂಡ ಒಂದು ಪುಣ್ಯದಿಂದಲೇ ಅಲ್ಲವೇ? ನಿಮ್ಮಂಥವರ ಸೇವೆ ಮಾಡುವುದರ ಮೂಲಕವಾಗಿ ನನ್ನ ಮಗಳ ಬದುಕು ಭವ್ಯವಾಗ್ತದೆ, ದಿವ್ಯವಾಗ್ತದೆ, ಆದರ್ಶವಾಗ್ತದೆ, ಮಾದರಿಯಾಗ್ತದೆ ಅನ್ನುವ ವಿಶ್ವಾಸ ನನಗಿದೆಯಾದ ಕಾರಣದಿಂದ. ಇತ್ತೀಚೆಗೆ ಶಾಂತರಾಮ ಕುಡುವರು ಒಂದು ಲೇಖನ ಬರೆದಿದ್ರು, ವಿಮರ್ಶೆ. ಈ ಮಾಲಿನಿ ಕುಣಿತದಲ್ಲಿ ಚಾಲ್ತಿ ಕುಣಿತದ ಬಗ್ಗೆ ಇದಕ್ಕೆ ನಿಮ್ಮ ಅಭಿಪ್ರಾಯ ಹೇಗೆ ಅಂತ ಹೇಳ್ತೀರಿ? ಯಕ್ಷಗಾನದಲ್ಲಿ ಬಾಮಿನಿ ಮತ್ತು ತ್ರಿವುಡೆ ತಾಳ ಎರಡಕ್ಕೆ ಬ್ಯಾನ್ ಹಾಕೋದು ಒಳ್ಳೆಯದು ಅಂತ. ಯಾಕೆಂದರೆ ಚಾಲು ಕುಣಿತ ನಾವು ಕುಣಿತಾ ಇದ್ದೆವು, ತ್ರಿವುಡೆಯಿಂದ ಏಕದಿಂದ ಕೋರೆ. ಆದರೆ ಯಾವುದೇ ಪದ್ಯಕ್ಕೆ ತ್ರಿವುಡೆಯಲ್ಲಿ ವೆರೈಟೀಸ್ ಕುಣಿದರೆ ಏಕತಾಳ ಮತ್ತು ತಿತ್ತಿತೆಯನ್ನು ಸೀದಾ ಕುಣಿದು ಮುಗಿಸಬೇಕು. ಮೂರರಲ್ಲಿಯೂ ಬೇರೆ ಬೇರೆ ಎಷ್ಟು ಥರ ಕುಣಿಲಿಕ್ಕಾಗ್ತದೆ ಅಷ್ಟೂ ಥರ ಕುಣಿತಾರೆ, ಅದು ತಪ್ಪು. ಹಾಗೆ ಅಂತ ಕುಣಿತಾರೆ ಅಂದರೆ ಭಾಗವತರು ಕುಣಿಸ್ತಾರೆ. ಆದ್ದರಿಂದ ಕುಣಿದದ್ದು ತಪ್ಪ, ಕುಣಿಸಿದ್ದು ತಪ್ಪು ಅಂತ. ತಪ್ಪಾದರೆ ಇಬ್ಬರದ್ದು ತಪ್ಪಲ್ಲ. ಅದಕ್ಕೆ ಕೆಲವು ಒತ್ತಡಗಳು ಇರ್ತದೆ. ಆಯನ ಒಂಜಿ ಪೊರ್ಲುಡು ನಲ್ಪಾವಡು ಅಂತ ಹೇಳ್ತಾರೆ. ಅದು ಈಗ ಏನಾಗಿದೆ ಅಂದರೆ ಅತಿ ಸರ್ವತ್ರ ವರ್ಜಯತ್ ಅಂತ ಒಂದು ಶಬ್ದ ಉಂಟು, ಅತಿಯಾದರೆ ಅಮೃತವೂ ವಿಷ ಆಗ್ತದೆ ಅಂತ. ಹಾಗೆ ಈಗ ಆ ಕುಣಿತ ಹೆಚ್ಚಾಗಿ ಆಗಿ ತ್ರಿವುಡೆ ತಾಳದಲ್ಲಿ ಒಂದು ಸ್ತ್ರೀವೇಷ ಪ್ರವೇಶ ಆದ ಕೂಡಲೇ ನಮ್ಮರೆ ನಮ್ಮ ಒಂಜಿ ಚಾಪರ್ದ ಬರ್ಕ ಹತ್ತನೆಟೆ ನಲ್ತೊಂದಿಪ್ಪು ಅಂತ ಹಾಗೆ ತಿರುಗಿ ಅದು ರಿವರ್ಸ್ ಆಗ್ತಾ ಬಂದಿದೆ. ಅದು ಕಲಾವಿದರಿಗೆ ಗೊತ್ತಾಗದೇ ಇರುವುದು ಪಶ್ಚಾತ್ತಾಪದ ವಿಷಯ. ನನಗೆ ಕಲಾವಿದರಿಗೆ ಇನ್ನೂ ಗೊತ್ತಾಗಲಿಲ್ಲ. ಜನರು ನಮ್ಮನ್ನು ಹೀಗೆ ಗ್ರಹಿಸ್ತಾರೆ, ನಾವು ಅವರಿಗೆ ಓಕರಿಕೆ ಬರುವಷ್ಟು ಕುಣಿಬಾರ್ದು ಅನ್ನುವ ಕಲ್ಪನೆ ಇನ್ನೂ ಬರಲಿಲ್ಲ. ಅದು ಬಂದರೆ ಪುನಃ ಇಂಪ್ರೂವ್ ಆಗ್ತದೆ. ಇಲ್ಲ ಇದನ್ನೇ ಮಾಡ್ತಾ ಹೋದರೆ ಮತ್ತೆ ಅಸಹ್ಯ ಆಗ್ತದೆ. ನನ್ನ ಲೆಕ್ಕದಲ್ಲಿ ಹಾಗೆ ಕುಣಿಬಾರ್ದು ಅಂತಲ್ಲ, ಒಬ್ಬ ಪಾತ್ರಧಾರಿ ತನ್ನ ಪ್ರೌಢಿಮೆ ಪ್ರತಿಭೆ ಇದನ್ನು ತೋರಿಸುವುದಕ್ಕೆ ಯಾವುದೋ ಒಂದು ಪದ್ಯ 2 ಪದ್ಯದಲ್ಲಿ ಅವ ನೃತ್ಯಗಳನ್ನು ತೋರಿಸಲಿ. ಎಷ್ಟು ಪದ್ಯಗಳುಂಟು ಅಷ್ಟೂ ಪದ್ಯಕ್ಕೂ ಅವ ಕುಣಿತಾನೇ ಹೋದರೆ ಉಂಟಲ್ಲ, ಅದು ಬೇಡ, ತಪ್ಪು. ಮುಂಬೈಯಲ್ಲಿದ್ದೀರಾ? ಮುಂಬೈಯಲ್ಲಿ ಅಂದರೆ ನಾನು ಯಕ್ಷಗಾನಕ್ಕಾಗಿ ಬಾಂಬೆಗೆ ಹೋಗ್ತಾ ಇದ್ದೆ. ಮೊದಲೆಲ್ಲ ಶನಿವಾರ ಹಗಲು ರಾತ್ರಿ, ಭಾನುವಾರ ಹಗಲು, ವಾರದಲ್ಲಿ 2 ಯಕ್ಷಗಾನ ಆಗ್ತಾ ಇದ್ದದ್ದು. ನಾನು ಬಾಂಬೆಗೆ 1967ನೇ ಇಸ್ವಿಯಿಂದ ಹೋಗ್ತಾ ಇದ್ದೇನೆ. ಆವಾಗ 5 ರೂಪಾಯಿ ಬಸ್ ಚಾರ್ಜು, 27 ರೂಪಾಯಿ ಟ್ರೈನಿಗೆ, 18 ರೂಪಾಯಿ 50 ರೂಪಾಯಿ ಎಮ್ಮು ಮಾಡ್ತಿದ್ರು. ಹಾಗೆ ಹೋದರೆ 2-3 ತಿಂಗಳು ಬಾಂಬೆಯಲ್ಲೇ ಇರ್ತಾಯಿದ್ದು. ವಾರದಲ್ಲಿ 2 ಆಟ, ಶನಿವಾರ ರಾತ್ರಿ ಭಾನುವಾರ ಆಗಲು, ಉಳಿದ ದಿವಸ ವಿಶ್ರಾಂತಿ. ಹಾಗೆ 2-3 ತಿಂಗಳಾಗ್ತಿತ್ತು ಒಂದು 10-20 ಆಟ ಆಗಲಿಕ್ಕೆ. ಆಮೇಲೆ ವಿಶ್ವೇಶ್ವರಯ್ಯ ಹಾಲ್ನಲ್ಲಿ ಆಟ ಶುರುವಾದ ಮೇಲೆ ಪ್ರತಿ ದಿವಸ ಆಟ ಆಗಲಿಕ್ಕೆ ಶುರುವಾಯಿತು. ನಿಮ್ಮ ಇಷ್ಟು ವರ್ಷದ ಯಕ್ಷಗಾನದ ತಿರುಗಾಟ, ನಿಮಗೆ ಅದರಲ್ಲಿ ತುಂಬ ಬೇಸರ ತಂದ ವಿಷಯ ಒಂದು, ಅಷ್ಟೇ ಖುಷಿ ತಂದ ವಿಷಯ ಒಂದು, ಜನರೊಂದಿಗೆ ಹಂಚ್ಕೋಬೇಕು. ಬೇಸರ ತಂದ ವಿಷಯ ಅಂತ ಹೇಳಿದರೆ, ನಾನು ಬೇರೆ ಬೇರೆ ಮೇಳಗಳಲ್ಲಿ ತಿರುಗಾಟ ಮಾಡಿದ್ದೇನೆ. ಇತ್ತೀಚೆಗೆ ಬೇಸರ ಅಂದರೆ, ಮೊದಲು ಸುರತ್ಕಲ್ ಮೇಳದಲ್ಲಿರುವಾಗ ನಮ್ಮ ದನಿಗಳು ಕಸ್ತೂರಿ ವರದರಾಯ ಪೈಗಳು ಕೂಡ ನಮ್ಮ ಮೇಳದ ಜೊತೆಗೇ ಇರ್ತಿದ್ರು, ನಮ್ಮೊಟ್ಟಿಗೆ ಮಲಗ್ತಿದ್ರು, ನಮ್ಮೊಟ್ಟಿಗೆ ಊಟ ಮಾಡ್ತಾಯಿದ್ರು. ಒಂದು ಮನೆಯ ವಾತಾವರಣ ಇತ್ತು. ಈಗ ಎಲ್ಲ ವೆಹಿಕಲ್ ಕಲಾವಿದರು, ಕೆಲವ್ರ ಹತ್ರ ಬೈಕು, ಕೆಲವ್ರ ಹತ್ರ ಕಾರು. ಅವರೆಲ್ಲ ಬೆಳಗ್ಗೆ ಎದ್ದು ಅವರವ್ರ ಮನೆಗೆ ಹೋಗ್ತಾರೆ. 50-60 ಕಿಲೋಮೀಟ್ರ್ ಇದ್ದರೂ ಕೂಡ ಅವರ ವೇಷ ಮುಗಿದು ಮನೆಗೆ ಹೋಗ್ತಾರೆ, ಸಾಯಂಕಾಲ ವೇಷಕ್ಕೆ ಸರಿಯಾಗಿ ಬರ್ತಾರೆ. ನಾನು ತೀರ್ಥಹಳ್ಳಿಯವನಲ್ವಾ, ನಾನು ಇಲ್ಲಿ ಎಲ್ಲಿ ಹೋಗೋದು ಮನೆಗೆ? ನಾನು ಬಿಡಾರದಲ್ಲಿ ಕೆಲಸದವರೊಟ್ಟಿಗೆ ಇರಬೇಕು. ಬಿಡಾರದ ವ್ಯವಸ್ಥೆ ಸರಿ ಇರುವುದಿಲ್ಲ, ಸ್ನಾನಕ್ಕೆ ಮತ್ತು ಬಾತ್ರೂಮು, ಮಲಗಲಿಕ್ಕೆ ಎಲ್ಲ ಸರಿ ಇರುವುದಿಲ್ಲ. ಈ ವಯಸ್ಸಿನಲ್ಲಿ ಅದನ್ನು ತಡ್ಕೊಳ್ಳಿಕ್ಕೆ ನಂಗೆ ಕಷ್ಟ ಆಗ್ತದೆ. ಹಾಗಾಗಿ ಯಕ್ಷಗಾನ ಬೇಡ ಅಂತ ಕಾಣ್ತದೆ. ಬೇಸರ ಅಂದರೆ ಅಷ್ಟೇ. ಮತ್ತು ರಂಗದಲ್ಲಿ ತುಳು ಪ್ರಸಂಗ ನನಗೆ ಆಕ್ಷೇಪಾರ್ಹ ವಿಷಯ ಅಲ್ಲ, ಗೌರವಿಸ್ತೇನೆ. ಕೋಟಿ ಚೆನ್ನಯ್ಯ, ಕಾಂತಬಾರೆ ಬುಧಬಾರೆ, ತುಳುನಾಡ ಸಿರಿ, ದೇವಪೂಂಜ ಪ್ರತಾಪ,
ಇಂತಹ ಸತ್ವಪೂರ್ಣ ಕಥೆಗಳಿದ್ದು ತುಳುವಿನಲ್ಲಿ. ಈಗ ಒಟ್ಟು ಲಾಟ್ ಪೋಟ್ ಕತೆ, ಯಾವುದೋ ಕಲ್ಪನೆಯಲ್ಲಿ ಏನೇನೋ ಯಾವುದೇ ಅಲ್ಲ, ಅದೇ ಹೆಚ್ಚು ಬೇಕಾಗಿದೆ. ಇದೆಲ್ಲ ನೋಡುವಾಗ ಅಸಹ್ಯ ಆಗ್ತದೆ. ಇದು ಒಂದೇ ಯಕ್ಷಗಾನ ನೋಡಿ. ಯಕ್ಷಗಾನಕ್ಕೆ ಬಹಳ ಪರಂಪರೆ ಉಂಟು ಕೇಳಿದರೆ ಇಲ್ಲ, ಹಾಗೆಂತೇಳಿ ಅದಕ್ಕೊಂದು ಆವರಣ ಇದೆ. ಅದರಲ್ಲಿ ಈ ಕೋಲ ಕಟ್ಟುವುದು, ಈ ಸಿರಿಯಲ್ಲ, ಅದನ್ನು ಮಾಡಲಿಕ್ಕೆ ಕೋಲ ಉಂಟಲ್ಲ, ಯಕ್ಷಗಾನ ಯಾಕೆ? ಈಗ ನಾವು ಆ ಪಾತ್ರ ರಂಗಕ್ಕೆ ತರುವಾಗಲೂ ಸಾಂಕೇತಿಕವಾಗಿ ಮಾಡಬೇಕೇ ಹೊರತು ಇಡೀ ಕೋಲದ ವೇಷವೇ ಮಾಡಿಕೊಂಡು ಬಂದರೆ ಯಕ್ಷಗಾನಕ್ಕೂ ಕೋಲಕ್ಕೂ ವ್ಯತ್ಯಾಸ ಎಂಥದ್ದು? ಇಂಥ ತಪ್ಪುಗಳು ಬಹಳ ಆಗ್ತಾ ಉಂಟು. ಆವಿಷ್ಕಾರ ಆಗಲಿಲ್ವೋ ಕೇಳಿದರೆ ಭಾಷೆಯಲ್ಲಿ ಆವಿಷ್ಕಾರ ಆಗಿದೆ, ವೇಷಭೂಷಣಗಳಲ್ಲಿ ಆವಿಷ್ಕಾರ ಆಗಿದೆ, ತುಂಬ ಒಳ್ಳೆಯದೂ ಆಗಿದೆ, ಈ ಬೇಡದ್ದೂ ಎಲ್ಲ ತುಂಬಿಕೊಂಡಿದೆ ಯಕ್ಷಗಾನದಲ್ಲಿ. ಆದರೆ ಕಲಾವಿದರು ಅದನ್ನು ಪ್ರತಿಭಟಿಸ್ಲಿಕ್ಕೆ ಬರುವುದಿಲ್ಲ. ಯಜಮಾನರು ಹೇಳಿದ ಹಾಗೆ ಮೇಳದ ಯಜಮಾನರುಗಳು ಅದಕ್ಕೊಂದು ರಿಸ್ಟ್ರಿಕ್ಷನ್ ಮಾಡಿದರೆ ಒಳ್ಳೆಯದು. ತುಂಬ ಖುಷಿ. ಇಷ್ಟು ವರ್ಷ ಯಕ್ಷಗಾನ ಜೀವನ ಅಲ್ಲ, ಯಕ್ಷಗಾನಕ್ಕೆ ನಾನು ಕೊಟ್ಟದ್ದಕ್ಕಿಂತ ಯಕ್ಷಗಾನ ನನಗೆ ಕೊಟ್ಟದ್ದು ಹೆಚ್ಚು. ಆ ಮಟ್ಟಿಗೆ ತುಂಬ ಖುಷಿ ಇದೆ. ಯಾಕೆಂದರೆ ತುಂಬ ಪ್ರಶಸ್ತಿ ಗೌರವಗಳು ಕೆಲವರಿದ್ದಾರೆ. ಎಂಕೊಂಜಿ ಅಭಿನಂದನೆ ಮಲ್ಪಲೆ ಶಾಲು ಮಾಲೆ ಪೂರ ಎರಡನೇ ಉಂಡು ಬೋಡಣ್ಣ ಅಂತ ಹಾಗೆ ಹೇಳುವ ಕಲಾವಿದರು ಯಕ್ಷಗಾನದಲ್ಲಿದ್ದಾರೆ. ಅದನ್ನು ನೋಡುವಾಗ ಓಕರಿಕೆ ಬರ್ತದೆ. ನನ್ನ ಲೈಫಿನಲ್ಲಿ ನಾನು ಕಾಡಿ ಬೇಡಿ ಸೂಚನೆ ಕೊಟ್ಟು ಒಂದೇ ಒಂದು ಸನ್ಮಾನ ಪಡೆಯಲಿಲ್ಲ. ಇದು ಮಹಾಮಾಯಿ ಮುಂದೆ ಹೇಳಲಿಕ್ಕೆ ತಯಾರಿದ್ದೇನೆ ನಾನು. ಆದ್ದರಿಂದ ಎಲ್ಲವೂ ಅರಸಿ ಬಂದ ಸನ್ಮಾನಗಳಾದ್ದರಿಂದ ನನಗೆ ತುಂಬ ಸಂತೋಷ ಇದೆ. ಗೊತ್ತಾಯ್ತಾ? ಪಾತಾಳ ಪ್ರಶಸ್ತಿ, ಶೇಣಿ ಜನ್ಮಶತಾಬ್ದಿ ಪ್ರಶಸ್ತಿ, ಕುರಿಯ ಪ್ರಶಸ್ತಿ, ಆಮೇಲೆ ಜಾನಪದ ಶ್ರೀ ಪ್ರಶಸ್ತಿ, ಆಮೇಲೆ ಲೋಕಸಿರಿ ಪ್ರಶಸ್ತಿ, ಆಮೇಲೆ ಅಕಾಡೆಮಿ ಪ್ರಶಸ್ತಿ, ಆಮೇಲೆ ರಾಜ್ಯೋತ್ಸವ ಪ್ರಶಸ್ತಿ, ಹೀಗೆ ಸಾಲು ಸಾಲಾಗಿ ಪ್ರಶಸ್ತಿಗಳು, ಎಷ್ಟು ಸನ್ಮಾನ ಆಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದಿಷ್ಟೂ ಕೂಡ ತಾನಾಗಿ ಸಿಕ್ಕಿದ್ದೇವಿನ ನಾನು ಕೇಳಿ ಪಡೆದದ್ದಲ್ಲ. ಆದ್ದರಿಂದ ಯಕ್ಷಗಾನ ನನಗೆ ಇಷ್ಟು ಕೊಟ್ಟಿದೆ ಅನ್ನೋದ್ರ ಬಗ್ಗೆ ಅಪಾರ ಸಂತೋಷ ಇದೆ ನನಗೆ. ಈಗಿನ ಮುಂದಿನ ಯಕ್ಷಗಾನ ಯುವ ಕಲಾವಿದರು ಯಕ್ಷಗಾನಕ್ಕೆ ಬರ್ತಾ ಇದ್ದಾರೆ, ಅವರಿಗೊಂದು ಕಿವಿ ಮಾತು ನಿಮ್ಮ ಕಡೆಯಿಂದ. ಅಯ್ಯೋ, ಯಕ್ಷಗಾನಕ್ಕೆ ಬರುವುದರಲ್ಲಿ ತಪ್ಪೇನೂ ಇಲ್ಲ. ಆದರೆ ಕೆಲವರು ಏನು ಮಾಡ್ತಾರೆ ಅಂದರೆ ಇದನ್ನು ಉಪವೃತ್ತಿಯಾಗಿ ಅಂಗೀಕರಿಸಿದ್ದಾರೆ. ಆದರೆ ಯಕ್ಷಗಾನಕ್ಕೆ ಬಂದ ಮೇಲೆ ನಮ್ಮನ್ನು ನಾವು ಸಂಪೂರ್ಣ ಅದರಲ್ಲಿ ತೊಡಗಿಸಿಕೊಳ್ಬೇಕು. ಅರ್ಧ ಜರತಿ ನ್ಯಾಯ ಉಂಟು. ಅರ್ಧ ಮೊಟ್ಟೆ ಬೇಯಿಸಿ ತಿಂತೇನೆ, ಅರ್ಧ ಮೊಟ್ಟೆ ಮರಿ ಮಾಡಲಿಕ್ಕೆ ಇಡ್ತೇನೆ ಅಂದರೆ ಆಗಲಿಕ್ಕಿಲ್ಲ. ಎರಡೂ ಹಾಳಲ್ವಾ? ಹಾಗೆಯೇ ಇದರಲ್ಲಿ ದುಡಿಯುವಷ್ಟು ಕಾಲ ಸಂಪೂರ್ಣ ಅದರಲ್ಲಿ ನಮ್ಮನ್ನು ತೊಡಗಿಸಿಕೊಂಡ್ರೆ ಅವರಿಗೆ ಶ್ರೇಯಸ್ಸು ಬರಲಿಕ್ಕೆ ಸಾಧ್ಯ ಉಂಟು. ಹಗಲು ಬ್ಯಾಂಕಿಗೆ ಹೋಗಬೇಕು, ಹಗಲು ಕಾಲೇಜಿಗೆ ಹೋಗಬೇಕು, ಅಥವಾ ಹಗಲು ನನಗೆ ಒಂದು ಅಂಗಡಿ ಉಂಟು ಆ ನೆನಪಿನಲ್ಲಿ ಇದಕ್ಕೆ ಬಂದರೆ ಯಕ್ಷಗಾನಕ್ಕೆ ನ್ಯಾಯ ದೊರಕಿಸಲಿಕ್ಕೆ ಆಗುವುದಿಲ್ಲ. ಯಾಕೆಂದರೆ ಅವರಿಗೆ ಆಗುವುದಿಲ್ಲ, ಕಷ್ಟ ಆಗ್ತದೆ. ನಿಮ್ಮ ವೈಯಕ್ತಿಕ ಜೀವನ, ಯಾವನೇ ಒಬ್ಬ ಕಲಾವಿದ ಏಳಿಗೆ ಪಡೆಯುವುದಕ್ಕೆ ಕೌಟುಂಬಿಕವಾದ ಸಹಕಾರ ಅತ್ಯಗತ್ಯವಾಗಿ ಬೇಕಾಗ್ತದೆ. ನಮ್ಮನೆಯಲ್ಲಿ ನನ್ನ ಮಿಸ್ಸಸ್ಸು ಬಹಳ ನನ್ನನ್ನು ಹಚ್ಕೊಂಡಿದ್ದಾಳೆ. ನಾನು ಮೇಳಕ್ಕೆ ಹೋಗುವಾಗ ಅಥವಾ ರಜೆಯಲ್ಲಿ ಮನೆಗೆ ಹೋದಾಗ ಹಣ ಹಿಡ್ಕೊಂಡು ಹೋದರೆ ಮಾತ್ರ ಪ್ರೀತಿ ಮಾಡುವುದಲ್ಲ, ಹೆಚ್ಚಿನ ಸಮಯ ಬರೀ ಕೈಯಲ್ಲೇ ಹೋಗ್ತೀವಿ. ಅಂಥ ಸಮಯದಲ್ಲಿಯೂ ಬಟ್ಟೆ ತೊಳೆದು ಸಮಯಕ್ಕೆ ಸರಿಯಾಗಿ ಎಬ್ಬಿಸಿ ಬಸ್ಸಿಗೆ ನನ್ನನ್ನು ಕಳಿಸಿಕೊಟ್ಟು ಹೀಗೆ ನನ್ನ ಯಕ್ಷಗಾನ ಕಲಾ ಜೀವನಕ್ಕೆ ಬೆನ್ನೆಲುಬಾಗಿ ನಿಂತದ್ದು ನನ್ನ ಹೆಂಡತಿ. ಅವಳ ಪ್ರೋತ್ಸಾಹ. ಹೆಸರು ವಿಶಾಲಾಕ್ಷಿ ಅಂತ. ವಿಶಾಲಾಕ್ಷಿ ವಿಶಾಲವಾದ ಗುಣ. ಅವಳ ಪ್ರೋತ್ಸಾಹದಿಂದಲೇ ನಾನು ಹೀಗೆ ಯಕ್ಷಗಾನದಲ್ಲಿ ಮೆರೀಲಿಕ್ಕೆ ಸಾಧ್ಯ ಆಯಿತು ಅಂತ. ಮತ್ತು ಅವಳಿಗೆ ಇನ್ನೂ ಹೆಮ್ಮೆ ಅಂದರೆ ಅಗರಿ ಪ್ರಶಸ್ತಿಯಲ್ಲಿ, ಆಮೇಲೆ ಕಲಾರಾಧನಾ ಟ್ರಸ್ಟ್ನವರ ಪ್ರಶಸ್ತಿಯಲ್ಲಿ, ಆಮೇಲೆ ಸುಮಾರು 4-6 ಸನ್ಮಾನಗಳು ದಂಪತಿ ಸನ್ಮಾನ ಆಯಿತು. ಹಾಗೆ ಮೊನ್ನೆ ಅಶೋಕ್ ಭಟ್ರು ಹೇಳಿದರು,
ಅಮ್ಮ ನೀವೊಬ್ಬ ಬ್ಯಾಂಕ್ ಆಫೀಸರನ್ನು ಮದುವೆ ಆಗಿದ್ದರೆ ಸಾರ್ವಜನಿಕರ ಮುಂದೆ ನಿಮಗೆ ಸನ್ಮಾನ ಸಿಗ್ತಿರಲಿಲ್ಲ, ಸಾಮಾನ್ಯ ಒಬ್ಬ ಯಕ್ಷಗಾನ ಕಲಾವಿದರ ಹೆಂಡತಿ ಆದ್ದಕ್ಕೆ ಇಂಥ ಸ್ವಾಮಿಗಳ ಸಮ್ಮುಖದಲ್ಲಿ ನೀವು ಸನ್ಮಾನ ತಗೊಳ್ಳುವ ಹಾಗಾಯಿತು ಅಂತ ಅವಳಿಗೂ ಸಂತೋಷ ಇದೆ. ಪೇಜಾವರ ಸ್ವಾಮಿಗಳ ಸಮ್ಮುಖದಲ್ಲಿ ತುಂಬ ಸನ್ಮಾನಗಳು ನಮಗೊಟ್ಟೊಟ್ಟಿಗೆ ಆಗಿದೆ. ಆದ್ದರಿಂದ ಕೌಟುಂಬಿಕವಾದ ಸಹಕಾರ ಇದ್ದದ್ದರಿಂದ ನನಗೆ ತುಂಬ ಸಂತೋಷ ಇದೆ. ಸೃಷ್ಟಿಕರ್ತ ಎಂದು ಪ್ರತಿಯೊಬ್ಬರೂ ನಿಮ್ಮನ್ನು ಕೊಂಡಾಡ್ತಾ ಇದ್ದಾರೆ. ನಿಮ್ಮ ಹೆಸರು ಕೇಳದೇ ಇದ್ದವರು ಯಾರೂ ಇಲ್ಲ. ಆದ್ದರಿಂದ ನಿಮ್ಮಂತಹ ಒಬ್ಬ ಗಣ್ಯ ವ್ಯಕ್ತಿಯಲ್ಲಿ ನಾನು ವಿಷಯವನ್ನು ಸ್ವೀಕರಿಸುವ ಈ ಸಂದರ್ಭದಲ್ಲಿ ಮಗಳಾಡುವ ಮಾತುವನ್ನು ಲಘುವಾಗಿ ಎಣಿಸಿ ಅಲಕ್ಷಿಸ್ತಿರೋ ಅಂತ ನಾನು. ಅಭಿಮಾನಿಗಳು ಮುಖ್ಯ. ಒಂದು ಅಭಿಮಾನಿಗಳು ಅಂದರೆ ಅಭಿಮಾನಿಗಳಲ್ಲಿ 2 ವರ್ಗ ಇದೆ. ಚಾದ ದೋಸ್ತಿಯವರು ಬೇರೆ, ಅದಲ್ಲ ಆಂತರಂಗಿಕವಾಗಿ ಪ್ರೀತಿಸಿ ಗೌರವಿಸುವವರು ಬೇರೆ. ಅಂತಹ ಗೌರವಾನ್ವಿತ ಅಭಿಮಾನಿಗಳು ಚೌಕಿಗೆ ಬಂದು ನಮ್ಮ ಪರಿಚಯ ಮಾಡಿಕೊಂಡು ಸ್ನೇಹ ಮಾಡಿಕೊಂಡು ಹೋಗಲ್ಲ. ಕೇವಲ ಚಾ ಕುಡಿಸಿ ಹೋಗುವವರು ಮಾತ್ರ ಚೌಕಿಗೆ ಬರುವುದು. ಅದರರ್ಥ ಎಲ್ಲರೂ ಅಲ್ಲ, ಕೆಲವರು ಬಹಳ ದೊಡ್ಡ ಮನುಷ್ಯರು ಚೌಕಿ ಬಂದು ಮಾತಾಡಿಸಿ ಹೋಗ್ತಾರೆ, ಇಲ್ಲ ಅಂತ ಹೇಳುವುದಿಲ್ಲ. ಹೆಚ್ಚಿನ ಅಭಿಮಾನಿಗಳು ಅಲ್ಲಿಯೇ ನೋಡಿ ಸಂತೋಷಪಟ್ಟು ಬೇರೆಯವ್ರ ಹತ್ರ ನಮ್ಮ ಬಗ್ಗೆ ಹೇಳ್ತಿರ್ತಾರೆ. ಅವರ ಒಂದು ವೇಷ ನನಗೆ ತುಂಬ ಅಚ್ಚುಮೆಚ್ಚು ಅಂತ. ಅಂಥ ಅಭಿಮಾನಿಗಳು ನಮ್ಮ ಗುರುಗಳು ಹೇಳಿದರು, ಖಾಲಿ ತಲೆ 100 ಆಡುವುದಕ್ಕಿಂತ ತುಂಬಿದ ತಲೆ 1 ಆಡುವುದು ಒಳ್ಳೆಯದು. ಆದ್ದರಿಂದ ಅಭಿಮಾನಿಗಳ ಸಂಖ್ಯೆ ಎಷ್ಟು ಅನ್ನುವುದು ಮುಖ್ಯ ಅಲ್ಲ, ಗೌರವಿಸುವವರು ಯಾರು ಅನ್ನುವುದು ಮುಖ್ಯ ಅಂತ. ಶೇಣಿಯವರು ಅದನ್ನು ಭಾಳ ಹಗುರ ಭಾಷೆಯಲ್ಲಿ ಹೇಳ್ತಿದ್ರು. ಸರಾಯಿ ಅಂಗಡಿಗೆ ದಿವಸಕ್ಕೆ 100 ಜನ ಹೋಗ್ತಾರೆ, ಬಂಗಾರದ ಅಂಗಡಿಗೆ 10 ಜನ ಹೋಗುವುದು. ಆದರೆ ಬಂಗಾರದ ಅಂಗಡಿಯಲ್ಲಿ ವ್ಯಾಪಾರ ಆದದ್ದು ಲೆಕ್ಕ ಹಾಕಿದರೆ ಎಷ್ಟು ಮೊತ್ತ? ಅಲ್ಲಿಗಿಂತ ಇಲ್ಲಿ ಜಾಸ್ತಿ ವ್ಯಾಪಾರ ಅಲ್ವಾ? ಹಾಗೆ ಆದ್ದರಿಂದ ಅಭಿಮಾನಿಗಳ ಸಂಖ್ಯೆ ಕಡಿಮೆ ಇದ್ದರೂ ಅಡ್ಡಿಲ್ಲ. ಸದಭಿರುಚಿಯ ಅಭಿಮಾನಿಗಳನ್ನು ಸಂಗ್ರಹಿಸುವುದಕ್ಕೆ ಪ್ರಯತ್ನ ಪಡು ರಮೇಶ ಅಂತ ಹೇಳ್ತಿದ್ರು. ನಾನು ಯಥಾಸಾಧ್ಯ ಪ್ರಯತ್ನ ಪಟ್ಟಿದ್ದೇನೆ, ಅದರಲ್ಲಿ ಎಷ್ಟೋ ಸಿದ್ಧಿಯಾಗಿದೆಯೋ ಗೊತ್ತಿಲ್ಲ. ಶ್ರೀ ಗೋವಿಂದ ನಾಡಿರಾವರಯ ಸೇವಕ. ಅಭಿಮಾನಿಗಳೇ, ನಾನು ಪೂರ್ವ ಸಿದ್ಧತೆಯಿಂದ ಇಷ್ಟೊತ್ತು ಮಾತಾಡಿದ್ದೇನೂ ಅಲ್ಲ, ಮನಸ್ಸಿಗೆ ತೋಚಿದ್ದನ್ನು ಪ್ರಾಮಾಣಿಕವಾಗಿ ಹೇಳಿದ್ದೇನೆ. ಇದರಲ್ಲಿ ಎಷ್ಟೋ ತಪ್ಪುಗಳು ಇರಬಹುದು ಅಥವಾ ಸರಿಯೂ ಇರಬಹುದು. ಹಂಸಕ್ಷೇರ ನ್ಯಾಯೇನ ಕ್ಷಮಿಸಿ ನನ್ನನ್ನು ಆಶೀರ್ವದಿಸಬೇಕು, ಪ್ರೋತ್ಸಾಹಿಸಬೇಕು ಅಂತ ಅಭಿಮಾನಿಗಳೆಲ್ಲರಲ್ಲಿಯೂ ಕೈ ಜೋಡಿಸಿ ಕೇಳಿಕೊಳ್ತಾ ಇದ್ದೇನೆ. ನಮಸ್ಕಾರ. ನಮ್ಮ ಚಾನೆಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನಂ ಗೆಲ್ಗೆ.